ನನ್ನದು ಪರಿಪಕ್ವವಾಗಿ ಇರಲಿಲ್ಲ. ಸತ್ಯ. ಪೂರ್ವಾಸರ ಶಾಪಕ್ಕೆ ಒಳಗಾಗಿ ಅವರ ಕೋಪದಿಂದಾಗಿ ನೋಡಿದೆಯಾ ಸ್ವರ್ಗ ಬರಿದಾಗಿದೆ. ಹೌದು. ಈ ಸ್ಥಿತಿಯಲ್ಲಿ ದೇವಲೋಕವನ್ನು ಕಾಣುವುದಕ್ಕ ದುಸ್ಥಿತಿ ನಮಗೆಲ್ಲ ಬಂದೊದಗಿತ್ತಲ್ಲ. ಪೀಠವಾದರೂ ಉಳಿಬೇಕು ಎನ್ನುವಂತಹ ಕಾರಣದಿಂದಾಗಿ ನಿನಗೆ ನೀತಿಯ ಪಾಠವನ್ನು ಮಾಡಿದವನು ನಾನು. ಒಪ್ಪದೇ ಇದ್ದಾಗ 4 ಬಾರಿಸಿದೆ, ಪೀಠವನ್ನು ಉಳಿಸಿಕೊಂಡಿದ್ದೇನೆ. ಅಣ್ಣ, ಏನು ನನ್ನ ತಪ್ಪಿನ ಅರಿವು ಆಯಿತು. ಮತ್ತೆ ನಾನು ತಪ್ಪನ್ನು ಮಾಡುವುದಿಲ್ಲ ಎನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದೇನೆ. ಆದರೆ ಒಂದು ಕೋಪದಿಂದ ಬಾವಿಗೆ ಹಾರಿದೆ ಅಂತಾದ್ರೆ ಅದೇ ಕೋಪ ಶಮನವಾದಾಗ ಮೇಲೆ ಎದ್ದು ಬರುವುದಕ್ಕೆ ಸಾಧ್ಯ ಉಂಟೇನೋ? ಮತ್ತೆ ಒಳಗಿಂದ 10 ಸಲ ಕೋಪ ಮಾಡಿಕೊಂಡ್ರು ಮೇಲೆ ಬರುವುದಕ್ಕೆ ಸಾಧ್ಯವೇ ಇಲ್ಲ, ಆಗುವುದಿಲ್ಲ. ಅಣ್ಣ, ನಿನ್ನ ದುರ್ಬುದ್ಧಿಯಿಂದಾಗಿ ಸಕಲ ಸುವಸ್ತುಗಳೆಲ್ಲವೂ ಕೂಡ ಕಳೆದುಕೊಂಡಿದ್ದೀಯ. ಹೌದು. ಹಾಗಾದರೆ ಪೀಠವನ್ನು ನಾನು ಉಳಿಸಿಕೊಂಡಿದ್ದೇನೆ. ಸ್ವರ್ಗ ಬರಿದಾಗಿದೆ. ಹೌದು, ಪೀಠ ಇದೆ. ಆದರೆ ಸ್ವರ್ಗ ಎನ್ನುವ ಹೆಸರಿಗೆ ಅರ್ಥ ಅಲ್ಲಿ ಸಕಲ ಸುವಸ್ತುಗಳು ತುಂಬಿರಬೇಕು. ಹೌದು ಅಣ್ಣ, ಏನು ಈ ತಪ್ಪನ್ನು ನಾನು ಹೇಗೆ ಸರಿಪಡಿಸಿಕೊಳ್ಳುವುದು ಅಂತ ವೈಕುಂಠಕ್ಕೆ ಹೋದೆ. ವೈಕುಂಠಕ್ಕೆ? ಹೌದು, ನಾರಾಯಣ ದೇವರಲ್ಲಿ. ನಿಜ. ಓಹೋ, ಎಲ್ಲವನ್ನೂ ಶ್ರೀಮನ್ನಾರಾಯಣರಲ್ಲಿ ಹೇಳಿಕೊಂಡೆ. ಆತ ಒಂದು ದಾರಿಯನ್ನು ತೋರಿಕೊಟ್ಟಿದ್ದಾನೆ. ಏನದು? ಈರ್ಷೆಯಿಂದ ಈ ಲೋಕದಲ್ಲಿ ಯಾವನಿಗೆ ಆಗಲಿ ಏನನ್ನೂ ಸಾಧಿಸುವುದಕ್ಕಾಗುವುದಿಲ್ಲ. ಖಂಡಿತವಾಗಿಯೂ ಇಲ್ಲ. ಪ್ರೀತಿಯಿಂದ ಸ್ನೇಹದಿಂದ ಎಲ್ಲರನ್ನು ಗೆಲ್ಲುವುದಕ್ಕಾಗ್ತದೆ. ಎಲ್ಲರ ಮನಸ್ಸನ್ನು ಗೆಲ್ಲಬಹುದು. ಎಂತಹ ಘನ ಕಾರ್ಯವನ್ನಾದರೂ ಮಾಡಿ ಪೂರೈಸಬಹುದು. ಈಗ ಅರ್ಥವಾಯಿತು ಅಣ್ಣ. ಅಕ್ಕ ತಂಗಿಯಂದಿರ ಮಕ್ಕಳು. ಹೌದು, ಅನ್ಯೋನ್ಯತೆಯಿಂದ ಇರಬೇಕು. ಹೌದು. ಆದ ಕಾರಣ ನಾವು ಒಮ್ಮತದಿಂದಿರಬೇಕು ಅಂತಿದ್ದರೆ ಬಲಿಯಲ್ಲಿ ನೀನು ಸಂಧಿಯನ್ನು ಮಾಡಿಕೋ. ಬಲಿಯಲ್ಲಿ ಸಂಧಿ? ಹೇಗೆ? ಯಾವ ರೀತಿಯಲ್ಲಿ? ಆ ದ್ವೇಷವನ್ನು ಮರೆತು ಬಿಡು. ಸ್ವರ್ಗದಲ್ಲಿ ಈಗ ಬಲಿ ಇಂದ್ರನಾಗಿದ್ದಾನೆ. ಸತ್ಯ. ನೀನು ಸ್ವರ್ಗವನ್ನು ಕಳೆದುಕೊಂಡ ನಿರ್ಗತಿಗನಿದ್ದೀಯ. ಸುವಸ್ತುವಿಲ್ಲದಂತಹ ಸ್ವರ್ಗವನ್ನು ಕಾಣಬೇಕು ಅಂತ ಯಾರಿಗಾದ್ರೂ ಆಸೆ ಆಗ್ತದೆ. ಸ್ವರ್ಗಕ್ಕೆ ಬರುವುದೇ ಹಾಗೆ. ಇದು ಸುಖದ ಲೋಕ, ಭೋಗ ಭೂಮಿ. ಕಾಣಬೇಕು, ಇಲ್ಲೇ ಇರಬೇಕು ಹೀಗೆನ್ನುವಂತಹ ಆಸೆಯನ್ನು ಇರಿಸಿಕೊಂಡು ಅದೆಷ್ಟೋ ಪುಣ್ಯಜೀವಿಗಳು ಬರ್ತಾರೆ. ಹಾಗಾದ್ರೆ ಈಗ ಯಾರೇ ಬಂದರೂ ಕೂಡ ಇಲ್ಲಿ ನೋಡುವುದಕ್ಕೆ ಏನೂ ಇಲ್ಲವಲ್ಲ. ಅದಕ್ಕಾಗಿ ಅಣ್ಣ, ಏನು? ಆ ಗೋವಿಂದ ಇದ್ದಾನಲ್ಲ, ಹೌದು, ಒಂದು ಕಾರ್ಯವನ್ನು ಸೂಚಿಸಿದ್ದಾನೆ. ಏನದು? ದ್ವೇಷವನ್ನು ಮರೆತು ನೀವು ಒಂದು ಕಾರ್ಯವನ್ನು ಮಾಡಿದಿರಿ ಅಂತಾದ್ರೆ ಮತ್ತೆ ಸ್ವರ್ಗದಲ್ಲಿ ಕಳೆದು ಹೋದಂತಹ ಸುವಸ್ತುವೆಲ್ಲ ಒಂದುಗೂಡಿಸುವುದಕ್ಕೆ ಸಾಧ್ಯ ಅಂತ. ಮತ್ತೆ ಮರಳಿ ಪಡೆಯುವುದಕ್ಕೆ ಸಾಧ್ಯವೇ? ಹೌದು. ಹೇಗದು? ಯಾವ ರೀತಿಯಲ್ಲಿ? ಅದಕ್ಕೊಂದು ಸುಲಭದ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಏನದು? ಎಲ್ಲವರು ಒಟ್ಟಾಗಿಯೋ
ಸಕಲ ಸತ್ವಸ್ತು ಹುಟ್ಟುವುದರೊಳು ಹೌದೇ ಅದರ ಜೊತೆಯಲ್ಲಿ ಬಳಿಕ ಉತ್ತಮದ ಸುಧೆ ದೊರಕಲು ಸುಧೆ ದೊರಕಲದಂಡು ಸಕಲ ಗೋವಿಂದನ ಮಾತು. ಶರಧೆಯೋ ಅಣ್ಣ ಪುರಂದರ ಆ ದೇವರು ಹೇಳಿದ ಮಾತೇನು ಗೊತ್ತು? ಏನದು? ಸತ್ವಯುತರು ನೀವು, ಹ? ಆದರೆ ದುರ್ಬಲರ ಹಾಗೆ ಕೈ ಕಟ್ಟಿ ಕುಳಿತುಕೊಂಡಿದ್ದೀರಲ್ಲ. ಹ? ಆ ಏನೂ ಆಗದು ಅಂತ ಕೈ ಕಟ್ಟಿ ಕುಳಿತ ವ್ಯಕ್ತಿಯಿಂದ ಈ ಲೋಕದಲ್ಲಿ ಯಾವುದೇ ಒಂದು ಕಾರ್ಯವು ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಸತತ ಪ್ರಯತ್ನವನ್ನು ಮಾಡಿದ್ರೆ ಮಾತ್ರ ಸಾಧಿಸುವುದಕ್ಕೆ ಸಾಧ್ಯ. ನಾನು ಬಲಯುತನಿದ್ದೇನೆ, ಹ? ನಾನು ಬುದ್ಧಿವಂತನಿದ್ದೇನೆ, ಖಂಡಿತವಾಗಿಯೂ ಕಾರ್ಯವನ್ನು ಮಾಡಿಯೇ ಮಾಡ್ತೇನೆ ಅಂತ ಕಾರ್ಯರಂಗಕ್ಕೆ ಇಳಿದೆವು ಅಂತಾದ್ರೆ ಹ? ಯಶಸ್ಸು ಎನ್ನುವುದು ಕಟ್ಟಿಟ್ಟ ಬುದ್ಧಿ. ಹ? ಅಣ್ಣ, ಏನು? ಮಂದರ ಪರ್ವತವನ್ನು ಎತ್ತಿ ಹ? ತಂದು ಸಮುದ್ರದ ಮಧ್ಯದಲ್ಲಿ ಇಡಬೇಕಂತೆ. ಹ? ಅದಕ್ಕೆ ವಾಸುಕಿಯನ್ನೇ ಮೇಲಾಗಿ ಸುತ್ತಬೇಕಂತೆ. ವಾಸುಕಿಯನ್ನು? ಹೌದು. ಯಾಕಯ್ಯ? ಆಮೇಲೆ ದೇವತೆಗಳು, ಹ? ಆಮೇಲೆ ನೀವು ಹ? ಒಟ್ಟು ಸೇರಿ ಮಥನ ಮಾಡಬೇಕಂತೆ. ಮಥನ ಮಾಡಿದೆವು ಅಂತಾದ್ರೆ ಸಮುದ್ರಕ್ಕೆ ಹೋದಂತಹ ಸಕಲ ಸುವಸ್ತುಗಳು ಮೇಲೆ ಬರುವುದಕ್ಕೆ ಸಾಧ್ಯವಂತೆ. ಓಹೋ, ಅಣ್ಣ ಏನು? ಇಲ್ಲಿ ಬಾ. ಮೊಸರಲ್ಲಿ ಬೆಣ್ಣೆ ಇರ್ತದೆ. ಹ? ತಿಳಿಯುವುದು ಹೇಗೆ, ಪಡೆಯುವುದು ಹೇಗೆ? ಹ? ಒಂದು ಭಾಂಡದಲ್ಲಿ ಮೊಸರನ್ನು ಹಾಕಿ ಹೌದು. ಅದಕ್ಕೊಂದು ಕಡೆಗೋಲನ್ನು ಹಾಕಿ ಹ? ಹಗ್ಗದಿಂದ ಅದನ್ನು ಸುತ್ತಿ ಹೀಗೆ ಮಾಡಬೇಕು, ಮಥಿಸಬೇಕು. ಮಥಿಸಬೇಕು. ಹ? ಆಗ ಬೆಣ್ಣೆ ತಾನಾಗಿ ತೇಲಿ ಬರ್ತದೆ. ಹೌದು. ಹಾಗೆಯೇ ಹ? ಸಮುದ್ರಕ್ಕೆ ಆಳಕ್ಕೆ ಇಳಿದಂತಹ ಹ? ಸುವಸ್ತು ಮೇಲೆ ಬರಬೇಕು ಅಂತಿದ್ರೆ 99 ಕೋಟಿ ದೇವಾಸುರರು ಹ? ಪ್ರಯತ್ನ ಮಾಡಬೇಕು. ಓಹೋ, ಖಂಡಿತವಾಗಿಯೂ ದಿವ್ಯ ವಸ್ತು ಮೇಲೆ ಬರಬಹುದು ಅಂತ ಇಲ್ಲಿ ಹೇಳಿ. ಅಣ್ಣ, ಏನು? ಅಷ್ಟೇ ಅಲ್ಲ, ಹ? ಲೋಕದಲ್ಲಿ ಎಲ್ಲರಿಗೂ ಸಾವಿನ ಭಯ ಒಂದು ಇದ್ದೇ ಇದೆಯಲ್ಲ. ಸತ್ಯ. ಹುಟ್ಟು ಎನ್ನುವುದು ಆಕಸ್ಮಿಕ, ಸಹಜ. ಸಾವು ಎನ್ನುವುದು ನಿಶ್ಚಿತ. ಹಾಗಿದ್ರೆ ಹ? ಮರಣವನ್ನು ತಪ್ಪಿಸಿಕೊಳ್ಳಬೇಕು ಅಂತಿದ್ರೆ ಹ? ವಿಶೇಷವಾದಂತಹ ಒಂದು ಪದಾರ್ಥವನ್ನು ಪಡೆಯಬಹುದಂತೆ. ಹ? ಅದಕ್ಕೆ ಹೆಸರು ಅಮೃತ ಅಂತ. ಅಮೃತ? ಅಣ್ಣ, ಏನು? ಆ ಸುಧೆಯನ್ನು ಕುಡಿದೆವು ಅಂತಾದ್ರೆ ಹ? ನಮ್ಮ ಪಾಲಿಗೆ ಜರೆಯೂ ಇಲ್ಲ, ಮರಣವೂ ಇಲ್ಲ. ಜರಾಮರಣ ವರ್ಜಿತರಾಗುತ್ತೇವೆ. ಯಾರಾದರೂ ಮುದುಕರಾಗಬೇಕು ಅಂತ ಇಷ್ಟಪಡ್ತಾರೋ? ಖಂಡಿತವಾಗಿಯೂ ನಾನು ನಾವು ಯುವಕನಾಗೇ ಇರಬೇಕು, ಹ? ದೇಹ ಶಕ್ತಿ ಉಳ್ಳವನಾಗಿ ಎಲ್ಲ ಕಾರ್ಯವನ್ನು ಮಾಡಬೇಕು ಹ? ಎನ್ನುವಂತ ಹಲವು ಆಸೆ ಎಲ್ರಿಗಿಲ್ವ? ಖಂಡಿತ. ಹಾಗೆ ಅಣ್ಣ, ಏನು? ಅದು ಕುಡಿದ ಮೇಲೆ ಹ? ದೇಹಕ್ಕೆ ಮುಪ್ಪು ಬರುವುದಿಲ್ಲ, ಹ? ಸಾವು ಬರುವುದಿಲ್ಲ. ಸಾಮರ್ಥ್ಯ- ಅದು ಸಿಗ್ತದಂತಣ್ಣ. ಉಲ್ಲಾಸ ಹೆಚ್ಚಾಗುತ್ತದೆ. ಅದನ್ನು ಪಡಿಬೇಕು ಅಂತ ನಿನ್ಗೂ ಆಸೆ ಇಲ್ವಾ? ಆಸೆ ಇದೆ. ಅದನ್ನು ಕುಡಿಬೇಕು ಅಂತ ನಿನಗೂ ಮನಸ್ಸಾಗುವುದಿಲ್ವಾ? ಖಂಡಿತವಾಗಿಯೂ ಇದೆ. ಆದ ಕಾರಣ ಅಣ್ಣ, ಏನು? ಅಣ್ಣ ಅಣ್ಣ ಜೊತೆಯಾಗಿ ಈ ಕಾರ್ಯ ಮಾಡೋಣ ಅಣ್ಣ. ಇದು ನನ್ನ ಸ್ವಾರ್ಥ ಅಲ್ಲ, ದೇವರು ಹೇಳಿದ್ದು, ಗೋವಿಂದ ಹೇಳಿದ್ದು, ಗೋವಿಂದ ಹೇಳಿದ, ನಾರಾಯಣ ಹೇಳಿದ್ದು. ಓಹೋ, ಏ, ಸಂತೋಷದ ವಿಚಾರ. ಹ. ನಿನ್ನ ದುರ್ಬುದ್ಧಿಯಿಂದಾಗಿ ಹ. ಸುವಸ್ತುಗಳನ್ನೆಲ್ಲ ಕಳೆದುಕೊಂಡವನು ನೀನು. ಹೌದು.
ಮರಳಿ ಹೇಗೆ ಪಡೆಯುವುದು ಎನ್ನುವ ಹಾಗೆ ಚಿಂತೆಯಲ್ಲಿದ್ದೆ. ದೇವರೇ ಆಡಿದಿರುವಂತಾದರೆ ದೇವರ ನಿರೂಪಣೆ ಅಲ್ಲಗಳೆಯುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮಥಿಸುವುದೇ ಸರಿ ಅಣ್ಣ ಸರಿ. ಆದರೆ ಒಂದು, ನಾನೊಬ್ಬನೇ ನಿರ್ಣಯವನ್ನು ಕೈಗೊಳ್ಳುವುದಕ್ಕಾಗುವುದಿಲ್ಲ. ನಮ್ಮವರಲ್ಲಿ ಅಭಿಪ್ರಾಯವನ್ನು ಕೇಳಬೇಕಾಗುತ್ತದೆ. ಹೌದು. ಎಲ್ಲರೂ ಜೊತೆಯಾಗಿ ಮಥಿಸಬೇಕು ಅಂತಾದರೆ ಅವರು ಕೂಡ ಒಂದಾಗಬೇಕು. ಆದ್ದರಿಂದ ಅವರ ಅಭಿಪ್ರಾಯವನ್ನು ಕೇಳುವರೆ ಸ್ವಲ್ಪ ಕಾಲಾವಕಾಶ ಬೇಕಾಗಿದೆ. ನಾಯಕನಾಗಬೇಕು ಅಂತಿದ್ರೆ ಸಹಾಯಕರೂ ಬೇಕು. ಹೌದು ಹೌದು. ಒಬ್ಬನಿಂದ ಮಾತ್ರ ಏನನ್ನು ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ನೀನು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದುಕೋ. ಸರಿ. ಅವರನ್ನು ಕರೆಸಿ ಅಭಿಪ್ರಾಯವನ್ನು ವಿನಿಮಯ ಮಾಡಿಕೊಳ್ತೇವೆ. ಹೇಗಾದ್ರೂ ಮಾಡಿ ಅವರ ಮನಸ್ಸನ್ನು ಒಪ್ಪಿಸಿ ಬಿಡು. ಆ ಪ್ರಯತ್ನವನ್ನು ನಾನು ಮಾಡ್ತೇನೆ. ಸರಿ. ಆಮೇಲೆ ಎಲ್ಲವೂ ದೈವೇಚ್ಛೆ. ಸರಿ. ಏನು ಅಭಿಪ್ರಾಯ ಎನ್ನುವ ಹಾಗೆ ಮತ್ತೆ ನಿನ್ನನ್ನು ಕರೆದು ಆಡುತ್ತೇನೆ. ಸರಿ. ನಡೆ. ಸರಿ ಅಣ್ಣ. ನಡೆ. ಸರಿ. ನಡೆ. ಸರಿ. ಸರಿ. ಹಾಯ್. ವಿಷಯ ಗೊತ್ತಾಯಿತು. ಸುವಸ್ತುಗಳನ್ನೆಲ್ಲ ಮರಳಿ ಪಡೆಯಬೇಕು ಅಂತಾದ್ರೆ ಶರಧಿಯನ್ನು ಮತಿಸಬೇಕಂತೆ. ದೇವರ ಅಣತಿ ಅಲ್ಲಗಳೆಯುವುದಕ್ಕೆ ಸಾಧ್ಯವಿಲ್ಲ. ನಾನೊಬ್ಬನೇ ನಿರ್ಣಯವನ್ನು ಕೈಗೊಳ್ಳುವುದೇ ಖಂಡಿತವಾಗಿಯೂ ಇಲ್ಲ. ಇದ್ದಾರಲ್ಲ ಸ್ವರ್ಭಾನು, ನಮೂಚಿ, ವಜ್ರದಂಷ್ಟ್ರಾದಿಗಳು ಬರಲಿ ಸಭೆಗೆ. ನಮ್ಮವರೇ, ಹಲದಾಕ್ಷಣ ಬಂದಿದ್ದೀರಿ. ಆಯಾಸಗೊಂಡಂತಹ ನೀವು ವಿಶ್ರಾಂತಿಗಾಗಿ ತೆರಳಿದವರು. ಯಾರು ಬಂದದ್ದು ಗೊತ್ತಾಯ್ತು? ದೇವೇಂದ್ರ. ನಿನಗೆ ಎಷ್ಟು ಸಿಟ್ಟು ಬರುವುದೆಂತ ಪಾಪಿ ಅವರನ್ನು ಬಿಡಬಾರ್ದು. ಸ್ವರ್ಗಲೋಕ ನಮ್ಮ ಕೈಯಲ್ಲಿ ಉಂಟು. ಈಗ ಸತ್ಯ. ಈ ಸಂದರ್ಭದಲ್ಲಿ ಪೆಟ್ಟು ತಿಂದು ಓಡಿ ಹೋದಂತ ದೇವೇಂದ್ರ ಮತ್ತೆ ಬಂದಿದ್ದಾನಂತಾದ್ರೆ ಇವನಿಗೆ ಬದುಕುವ ಆಸೆ ಇಲ್ಲ ಅಂತ ಅರ್ಥ. ಮತ್ತೆ ಕುಹಕಿಯಾಗಿ ಬರಲಿಲ್ಲ. ಅಹಂಕಾರವನ್ನೆಲ್ಲ ತೊರೆದು ವಿನಮ್ರನಾಗಿ ಬಂದು ಅಂಗಲಾಚುತ್ತಾ ಇದ್ದಾನೆ. ಹೌದಾ? ಯಾಕೆ ಪ್ರಭು? ಕಾರಣವಿಷ್ಟೇ. ಏನಂತೆ? ಶರಥಿ ಪಾಲಾದಂತಹ ಸುವಸ್ತುವನ್ನೆಲ್ಲ ಮರಳಿ ಪಡೆಯಬೇಕು ಎನ್ನುವ ಹಾಗೆ ದೇವರ ಅಣತಿ ನಾರಾಯಣ ದೇವರು ಸುರಪನಲ್ಲಿ ಹೇಳಿ ಕಳುಹಿಸಿಕೊಟ್ಟಿದ್ದಾರೆ. ಮಂದರಾತ್ರಿಯನ್ನು ಕ್ಷೀರವಾರಿಸಿಯಲ್ಲಿ ಇಳಿಸಬೇಕಂತೆ, ವಾಸುಕಿಯನ್ನೇ ನೇಡನ್ನಾಗಿಸಬೇಕಂತೆ. ಆ ಬಳಿಕ ಅದನ್ನು ಮಥಿಸಬೇಕು ಅಂತಾದರೆ ಸಕಲ ಸುವಸ್ತುಗಳೆಲ್ಲವೂ ಕೂಡ ಮರಳಿ ಪಡೆಯುವುದಕ್ಕೆ ಸಾಧ್ಯ. ಅದರಲ್ಲಿ ಮತ್ತೊಂದು ವಿಶೇಷತೆ ಇದೆ. ಜರಾಮರಣ ವರ್ಜಿತವಾದಂತಹ ಅಮೃತ ಬರುತ್ತದಂತೆ. ಅಮೃತ? ಹೌದು. ಅದನ್ನು ಕುಡಿದ್ರೆ ಅಂತಾದ್ರೆ ಮುಪ್ಪಾಗುವುದಿಲ್ಲ. ಹೌದಾ? ಸಾವೆನ್ನುವುದಿಲ್ಲ. ಸದಾ ಯುವಕರಂತೆ ಯೌವನದಿಂದ ತುಳುಕಾಡುತ್ತೇವೆ ನಾವು. ಹಾಗಾಗಿ ಅವರನ್ನು ಒಂದು ಮಾತು ಹೇಳಿ ಕಳುಹಿಸಿದ್ದೇನೆ. ನಾನೊಬ್ಬನೇ ನಿರ್ಣಯ ಕೈಗೊಳ್ಳುವುದಕ್ಕಾಗುವುದಿಲ್ಲ, ನಮ್ಮವರಲ್ಲಿ ಕೇಳಬೇಕು ಎನ್ನುವ ಹಾಗೆ. ಆದ ಕಾರಣ ನಿಮ್ಮನ್ನು ಕರೆಸಿದ್ದೇನೆ. ನಿಮಗೂ ಅಮೃತವನ್ನು ಕುಡಿಯಬೇಕು ಅಂತ ಆಸೆ ಉಂಟೇನೋ? ಕುಡಿಲೇಬೇಕಲ್ವಾ? ಹಾಗಾದರೆ ನಿಮ್ಮ ಅಭಿಪ್ರಾಯವೇನು? ನೀವು ಹೇಳಿದಂತ ಕಾರ್ಯವನ್ನು ಮಾಡುವುದಕ್ಕಿರುವವರು ನಾವು. ಹಾಗಾಗಿ ಕಳೆದು ಹೋದ
ಹೌದೌದು. ಹೇಗೆ? ಸುಮ್ಮನೆ ದುಡಿಯುವುದು ಮಾತ್ರವಾ? ಮತ್ತೆ ಲಾಭ ಬೇಕು ನಮಗೇನಾದ್ರೂ. ಯಾವ ರೀತಿಯಲ್ಲಿ? ಕಳೆದುಕೊಂಡಂತಹ ಸುವಸ್ತುಗಳ ಮೇಲೆ ಬರುವಂತಹ ಸಂದರ್ಭದಲ್ಲಿ 2 ಪಾಲು ಮಾಡಬೇಕು. ಹೌದು. ಯಾಕಯ್ಯ? ಒಂದು ಪಾಲು ದೇವತೆಗಳಿಗೆ, ಮತ್ತೆ ನಾವು ದುಡಿಯುವುದಕ್ಕೆ ಮಾತ್ರವ, ಇನ್ನೊಂದು ಪಾಲು ನಮಗೆ. ಇದಕ್ಕಾದ್ರೂ ನನ್ನ ಒಪ್ಪಿಗೆ ಉಂಟು. ಹೇಗೆ? ಅದಾಗುವುದಿಲ್ಲ ಮಾಡುವ. ಸಮುದ್ರವನ್ನು ಮತಿಸಿದಾಗ ಕಳೆದುಕೊಂಡಂತಹ ಸುವಸ್ತುಗಳು ಮರಳಿ ಪಡೆಯುವುದಕ್ಕೆ ಸಾಧ್ಯ. ಅದು ದೇವತೆಗಳಿಂದ ಮಾತ್ರ ಆಗುವುದಿಲ್ಲ. ದೇವತೆಗಳು ಮತ್ತು ರಾಕ್ಷಸರು ಜೊತೆಗೂಡಿ ಸಮುದ್ರವನ್ನು ಮತಿಸಿದರೆ ಮಾತ್ರ ಸಿಗ್ತದೆ ಎಂಬುದಾಗಿ. 99 ಕೋಟಿ ಒಟ್ಟಾಗಬೇಕಂತೆ. ಹೌದು, 99 ಕೋಟಿಯ ಪ್ರಶ್ನೆ ಅಲ್ವಾ? ಇದೆಲ್ಲ ಸ್ವಲ್ಪ ಆಲೋಚನೆ ಮಾಡಲೇಬೇಕು. ಏನದು? 2 ಪಾಲು ಆಗುದಿಲ್ಲ, ಆಗುವುದೇ ಇಲ್ಲ. ಮತ್ತೆ ಯಾಕೆ? ಹೇಗೆ? ದೇವತೆಗಳು ಎಷ್ಟು? 33 ಕೋಟಿ. ನಾವೆಷ್ಟು? 66 ಕೋಟಿ. ಅವರಿಂದ ಮಾಡಿ 2 ಪಟ್ಟು ಹೆಚ್ಚು ನಾವೇ ಇದ್ದೇವೆ. ನಾವೇ ಇದ್ದೇವೆ. ಹೌದು. ಹಾಗಾಗಿ ಕ್ರಮದಂತೆ ಆಗುವುದಾದ್ರೆ ನಾವು ಹೆಚ್ಚಿದ್ದ ಕಾರಣ ನಮಗೆ 3 ಪಾಲು. ಓಹೋ, ಗೊತ್ತಾಯ್ತು, ವಿಚಾರ ಗೊತ್ತಾಯ್ತು. ಮತಿಸಿ ಬಂದಂತಹ ಸುವಸ್ತುಗಳನ್ನು 3 ಪಾಲು ಮಾಡಬೇಕು. 3 ಪಾಲು ಮಾಡುವುದು. ಹಾಗೆ ಆದೀತಾ? ಆದೀತಾ? ಇದು ನಿನ್ನ ಅಭಿಪ್ರಾಯ? ಸಣ್ಣ ಬದಲಾವಣೆ. ನಮ್ಮಲ್ಲಿಬ್ಬರು 2 ಅಭಿಪ್ರಾಯವನ್ನು ಹೇಳಿದ್ದಾರೆ. ಸತ್ಯ. ಅವ ಒಂದು ಹೇಳಿದ್ದಾರೆ, ಇವ ನಮ್ಮ ಲೆಕ್ಕ ಪರಿಶೋಧಕ. ಇವ ಇನ್ನೊಂದು ಉಪಯೋಗ ಹೇಳಿದ್ದಾರೆ. ಸತ್ಯ. ಆದ್ರೆ ಹಾಗಲ್ಲ, ಮಾಡುವುದು 3 ಪಾಲು. ಅದು ಹೇಳಿದಾಯ್ತು, 3 ಪಾಲು. ಆ 3 ಪಾಲಲ್ಲಿ 2 ಪಾಲು ನಮಗೆ, 1 ಪಾಲು ಮಾತ್ರ ದೇವತೆಗಳಿಗೆ. ಅದ್ಯಾಕೆ? ಅವರು ನಮಗಿಂತ ಎಷ್ಟು ಜನ ಕಡಿಮೆ? 33 ಕೋಟಿ ಜನ ಕಡಿಮೆ ಇದ್ದಾರೆ. ಹಾಗಾಗಿ 1 ಪಾಲು ಅವರಿಗೆ, 66 ಕೋಟಿಗೆ 2 ಪಾಲು ನಮಗೆ. ಹೇಗಾದೀತು? ಇದು ನಿನ್ನ ಅಭಿಪ್ರಾಯ. ನಿನ್ನದೇನು? ನಿನ್ನದೆಷ್ಟು ಪಾಲು? ನನ್ನದು 3 ಪಾಲು ಇರಲಿ. ಆದರೆ ಒಂದು ಏನು? ಆ ಕಪಟಿ ಶ್ರೀಹರಿ ಎಷ್ಟಾದರೂ ಸುರರ ಪಕ್ಷಪಾತಿ. ನಮ್ಮ ದೇವರು ಹೌದು, ನಮ್ಮ ದೇವರು ಇರಬಹುದು. ಆದರೆ ಹಿಂದಿನಿಂದ ನಾವು ಗ್ರಹಿಕೆ ಮಾಡಿದರೆ ನಮ್ಮವರಿಗೆ ಅವ ವಿಷಯ ಹೌದು. ಉಪದ್ರ ಮಾಡಿದ್ದು. ಎತ್ತದ್ದು ಹೌದೌದು, ಎತ್ತದ್ದು ಹೌದೌದು. ನಮ್ಮ ಆದಿದೈತ್ಯರು ಆದಿದೈತ್ಯರಾದಂತ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪರನ್ನು ಕೊಲ್ಲಿಸಿದ್ದು ಯಾರು?
ಕಾರಣ ದೇವೇಂದ್ರ. ಏ, ದೇವೇಂದ್ರ ಹೋಗಿ ಶ್ರೀಹರಿಯ ಬಳಿ ದೂರನ್ನಿದ್ದದ್ದು. ಹಾಗಾಗಿ ಈ ಬಾರಿಯೂ ಮಥನ ನಡೆಯುವಂತಹ ಸಂದರ್ಭ. ಆ ಶ್ರೀಹರಿಯಿಂದ ಏನಾದರೂ ತೊಡಕು ಉಂಟಾದಿತು ಜತನದಿಂದ ವ್ಯವಹರಿಸಬೇಕು. ನಮ್ಮವರೇ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ಮುಂದಿರಿಸಿದ್ರಿ. ಆದರೂ ಯಾಕೋ ಸಮಾಧಾನ ಆಗುವುದಿಲ್ಲ. ನಾನು ಹೇಳಿದ್ದು 2 ಪಾಲು, 3 ಪಾಲಿಗೆ ಬಂತು. 2 ಪಾಲು ನಮಗೆ, 1 ಪಾಲು ಅವರಿಗೆ. ಇಲ್ಲಿಗೆ ಪೂರ್ತಿ ಆಯ್ತು. ನಮ್ಮ ಬೆಂಬಲ ನಿಮಗೆ ಉಂಟು. ತಡ ತಡೆಯಿರಿ, ತಡೆಯಿರಿ, ತಡೆಯಿರಿ. ಕೇವಲ ನೀವು ಮಾತ್ರ ಬೆಂಬಲವನ್ನು ಸೂಚಿಸಿದ್ರೆ ಆಗುತ್ತದ? ಒಬ್ಬ ಇದ್ದಾನಲ್ಲ, ಅವನಿಗೆ ಜಗಳ ಮಾಡುವುದೊಂದೇ ಕೆಲಸ. ಕೇಳಲಿಲ್ಲ ಅಂತಾದ್ರೆ ಯಾಕೆ ಕೇಳಲಿಲ್ಲ ಕೇಳ್ತಾನೆ. ಕೇಳಿದ್ರೆ ಅದರಲ್ಲೂ ಸಮಾಧಾನ ಆಗುವುದಿಲ್ಲ. ಕರೆದ್ರೆ ಬರ್ತಾನ ಇಲ್ವಾ ಎನ್ನುವುದೇ ಪ್ರಶ್ನೆ. ಹೇಗೆ ಬಂದಾನ? ಮುಖಾಸುರ ಕರಿಬೇಕು. ಮುಖೇಶ, ಮುಖಾಸುರ ನಾನು ಕರಿತೇನೆ. ಓ ಮುಖಾಸುರ, ಇನ್ನೊಬ್ಬ ಅವರನ್ನು ಕರೆಯುವುದೇನೆ. ಗಟ್ಟಿ ಕರಿಯ. ನಿನಗೆ ಈಗ ಬೆಳಿಗ್ಗೆ ಆಯ್ತಾ? ಕೋಳಿ ಹಿಡಿಲಿಕ್ಕೆ ಹೋಗುವುದ? ಸೊಳ್ಳೆಯಿಂದ ಬಿದ್ದಿದ್ದಾನೆ ಮಾರಿ ಸಂತಾನ. ಮುಖ 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 ಎಲ್ಲವರ ಮುಖ ಅಂತ ಹೇಳಲಿಕ್ಕೆ ಏನು ನಿಮ್ಮ ಅನ್ನಕ್ಕೆ ಬಿದ್ದಿದ್ದೇನಾ? ಅಣ್ಣ ಅಣ್ಣ ಮುಖಣ್ಣ ಕಣ್ಣ ಒಳ್ಳೆ ಒಳ್ಳೆ ನಿನಗೆ ಸಮಯ ಪ್ರಜ್ಞೆ ಇಲ್ವಾ? ಎಂತನು? ನಾವೆಲ್ಲ ಮೊದಲೇ ಬಂದಿದ್ದೇವೆ. ಸಮಯ- ನೀನು ತಡವಾಗಿ ಬಂದದ್ದು ಯಾಕೆ ಹೇಳಂತ. ಸಮಯ ಪ್ರಜ್ಞೆ ನಿಮಗೆ ಉಂಟ ಮಾರಿ ಸಂತಾನಗಳೇ. ಇಲ್ಲಿ ಬಾ ಅಣ್ಣ. ನಿನ್ನಲ್ಲಿ ಒಂದು ಹೇಳ್ತೇನೆ ನಾನು. ಎಂದದು? ನೀನು ಕಾರ್ಯಕ್ರಮ ಒಪ್ಪಿಕೊಂಡ ಮೇಲೆ ಹಾ. ಆ ಸ್ಥಳಕ್ಕೆ ಹೋಗಲೇಬೇಕು. ಬೇಕು. ಅಲ್ಲಿಗೆ ಬರ್ತೇನೆ ಇಲ್ಲಿಗೆ ಬರ್ತೇನೆ ಅಂತ ಹೇಳಿ ಹೇಳಿ ನೀನು ನಿನ್ನ ಮನೆಯಲ್ಲಿ ಮಲಗಿದ್ರೆ ಹಾ. ತುಂಬಾ ತೊಂದರೆಗಳಾಗ್ತದೆ. ಹಾ. ಹಾ. ಇದನ್ನು ನೀನು ನನಗೆ ಹೇಳೋದು. ಹೌದು. ಈಗ ನಾನು ಒಪ್ಪಿಕೊಂಡ ಕಾರ್ಯಕ್ರಮಕ್ಕೆ ಹೋಗದೇ ಇದ್ದರು ನನ್ನನ್ನು ಮತ್ತೆ ಮತ್ತೆ ಕರೀತಾನೆ ಎನ್ನುವ ಕಾರಣ ಏನು? ಏನು? ನಾನು ಬಾರದೇ ಇದ್ರು ಅವನಿಗೆ ನಾನು ಬೇಕು. ಆಹಾ. ನೀನು ಮನೆಯಲ್ಲೇ ಬಿದ್ದುಕೊಂಡಿದ್ದಿ, ಯಾರಾದ್ರೂ ಕರೀತಾನ? ಬೇಕಾ? ಮುಖ ಮುಖ ನಿನ್ನ ಅಪ್ಪ ಮೂಕಣ್ಣ. ಎಂತನು? ದೊರೆಗಳು ಬರುವುದಕ್ಕೆ ಹೇಳಿದ್ದಾರೆ ನಮ್ಮನ್ನೆಲ್ಲ. ದೊರೆಗಳು? ಹೌದು, ನಾವೆಲ್ಲ ಬಂದಿದ್ದೇವೆ. ಹಾ. ನೀನು ಮುಸ್ಕ ಹಾಕಿ ಮಲಗಿಕೊಂಡವಲ್ಲ ಒಳಗೆಲ್ಲಿ. ಹೌದು. ಯಾಕೆ ಮಲಗಿದ್ದು? ನನ್ನನ್ನು ಮೇಲೆ ಕರಿಬೇಕು. ಹ? ಎಲ್ಲವರ ಜೊತೆಯಲ್ಲಿ ನಾನು ಬರುವುದಿಲ್ಲ. ಆಹಾ. ನನ್ನನ್ನು ಮೇಲೆ ಪ್ರತ್ಯೇಕ. ನಿನಗೆ ವಿಶೇಷತೆ ಬೇಕಲ್ಲ. ಹೊರಗೆ ಬರ್ಲಿಕ್ಕೆ ಹೇಳು. ಮೈಯಣ್ಣ ಮೈಯಣ್ಣ ಹಾಗಲ್ವಾ ಅದು ಭಾಷೆ ಇಲ್ವೇನೋ? ಬಯ್ಯಣ್ಣ ಮೈ ಅಗಾಣಿ ಮೈ ಅಗಾಣಿ ಬಲಿ ಗಾಡಿ ಅಲ್ವಾ? ಬಲಿ ಚಕ್ರವರ್ತಿ. ಬಲಿ ಚಕ್ರವರ್ತಿ. ಮೈ ಬಲಿ ಞಕ್ಯವರ್ತಿ ಬಲಿ ಚಕ್ರವರ್ತಿ. ಮಲಿ ಞಕ್ಯವರ್ತಿ ಬಲಿ ಈಗ ಸರಿ ಮಾಡ್ಲಿಕ್ಕೆ ಆಗ್ಲಿಕ್ಕೆ ಞಕ್ಯವರ್ತಿ ಚಕ್ರವರ್ತಿ ಅಲ್ವ ಚಕ್ರವರ್ತಿ. ಅವನೇ ಬರ್ಬೇಕಷ್ಟೇ. ಹೌದು. ಯಮ. ಬೇಡ ಹೇಳು ಹಾಗೆ ಹೇಳು. ಞಕ್ಯವರ್ತಿ ಮೈಯಣ್ಣ ಹೌದೇನೋ ಮುಖ? ಎಂತನು ಕದ್ದನ್ನು ನಂಗೆ ಎಂತದ್ದು? ಕದ್ದನ್ನು ಕರೆದದ್ದು ಎಂತದಕ್ಕೆ? ಯಾವುದಕ್ಕೆ? ಯಾವುದಕ್ಕೆ? ಊಟ ಮಾಡಿ ಮಲಗಲಿಕ್ಕೆ. ಆಯ್ತು ಹೋಗುವ ಬನ್ನಿ. ಊಟಕ್ಕಂತ ಮೊದಲು ಹೋಗ್ತಾನೆ ಅವ. ಹೋಗುವ ಹೋಗುವ. ಊಟಕ್ಕೆ ಸ್ವಲ್ಪ ತಡ ಉಂಟು. ಸಾಮಾನ್ಯ ಆಗಲೇ ಹೇಳಿ ನಾವು ಎಂತ ಕೊರತೆ ಮಾಡಲಿಲ್ಲ, ಎಲ್ಲ ತಿನ್ನಿ ಹೇಳಿ. ಹೌದು. ಈಗ ಈ ಬಲಿ ಅಣ್ಣ ಏನು ಹೇಳ್ತಾನೆ ಅದನ್ನು ನೀನು ಕೇಳಬೇಕು. ಎಂತನು? ಕಾರಣ ಉಂಟು ಕರೆಯುವುದಕ್ಕೆ. ಹಾ. ದೇವೇಂದ್ರ ಬಂದಿದ್ದ. ಆ 3 ಗಾಂಧಿ ಅವ ದೇವೇಂದ್ರ ಎಲ್ಲಿ ಹೋದ? ಎಲ್ಲಿ ಹೋದ ದೇವೇಂದ್ರ? ಎಲ್ಲಿಯೋ ಕೂತದಲ್ಲಿ ದೇವೇಂದ್ರ ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ಎಂದಮ್ಮ? ಅವನ ಅಜ್ಜಿ ಮುಂಕಿಗೆ ನಕ್ಕ ಬಿಡ್ತಾನೆ. ಯಾವುದಕ್ಕೆ? ಅಜ್ಜಿ ಮುಂಕು. ನಿನಗೆ ಆವೇಶ ಬರುವುದು ಎಂತಕ್ಕೆ? ಆವೇಶ ಮತ್ತೆ ಈ ವೇಷಕ್ಕೆ ಆವೇಶ ಬರಬೇಲ್ವಾ? ಅಜ್ಜಿ ಮೂಗು. ಅಜ್ಜಿ ಮುಂಕು. ನಿನ್ನದು ಹೇಗುಂಟು? ಹಾ. ಇದರಲ್ಲಿ ನಿನಗೆ ಸಿಟ್ಟು ಬಂದದ್ದು ಯಾಕೆ? ಸಿಟ್ಟು ಬಂದದ್ದು ದೇವೇಂದ್ರ. ದೇವೇಂದ್ರ 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 ಮಾಮಿ. ಮಾಮಿ ಮಾಮಿ ಅಲ್ಲೋ? ಪಾಪಿ ಪಾಪಿ. ಮಾಮಿ ಪಾಪಿ. ಅದೇ ಮಾರೇ ಮಾಮಿ. ಆಯ್ತು. ಮಾಮಿ ದೇವೇಂದ್ರ ಅವರನ್ನು ಹೇಳಲಿಕ್ಕೆ ಹಾ. ನಿನಗೆ ಅರ್ಥವೂ ಆಗ್ಲಿಕ್ಕಿಲ್ಲ. ಮದಿಯಲ್ಲಿ ನಿಲ್ಲು. ಎಲ್ಲಿದ್ದಾನೆ? ಯಾಕೆ ಬಂದನ್ನು? ಯಾಕೆ ಬಂದಮ್ಮ? ತಡಿ ತಡಿ ತಡಿ. ದುರಹಂಕಾರದಿಂದ ಬರಲಿಲ್ಲ. ಅವನಿಗೆ ಸಣ್ಣ ಚೂರಿ ಉಂಟು, ನನ್ನಲ್ಲಿ ಪುಸ್ತಕ ಹಾಕ್ತೇನೆ.
ಅದು ಸಾಕಾಗಿತ್ತ ಅವನಿಗೆ? ಏನಾಗದೆ? ಅದು ನಿನಗೆ ತಾಗ್ಲಿಕ್ಕಿಲ್ಲ ಪುಣ್ಯಾತ್ಮ, ಅವನಿಗೆ ತಾಗೀತ? ನನಗೆ ತಾಗಲಿಲ್ಲ, ತೊಂದರೆ ಇಲ್ಲ, ಬೇರೆಯವನಿಗೆ ಮುಟ್ಟಿದ್ದ ಆಯ್ತು. ಓಹೋ ಹಾಗೆ ವಿನೀತ ಭಾವದಿಂದ ಅಂಗಲಾಚಿ ಬೇಡಿಕೊಂಡಿದ್ದಾನೆ. ವಿನುತನೊಟ್ಟಿಗೆ ಒಂದನ್ನ ಅದ್ಯಾರು ನಿನ್ನ ಅಜ್ಜಿಯ? ಅಲ್ಲ, ಅವ ದೇವೇಂದ್ರ ವಿನುತನೊಟ್ಟಿಗೆ ಒಂದನ್ನ. ಯಾರೊಟ್ಟಿಗೆ? ವಿನುತ ಹಾಗಲ್ವೋ? ವಿನೀತ ಭಾವ, ವಿನೀತತೆ, ವಿನೀತ, ವಿನಮ್ರರಾಗಿ, ದೀನನಾಗಿ, ನೀಲನಾಗಿ, ದೀನನಾಗಿ, ನೀಲನಾಗಿ, ಗಡ 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 ಗಡನ ನಡುಗುತ್ತಾ ಬಂದ. ಡಗ 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 ಎಂತ ಲಾರಿಯು ಡಗ 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 ನಡುಗುತ್ತ ಎತ್ತದ ಒಂದು ಬಂದ ನಗಡು ಅವನ್ನ ಎತ್ತದ ನಗಡು ನಡಗು ಹೇಗೆ ಮರ್ಲಿ ಮಾನ. ನಿನ್ನನಿಗೆ ಯಾಕೆ ಕರೆಸಿದ್ದು ಗೊತ್ತಾಯ್ತಾ? ದೇವೇಂದ್ರ ಹೇಳಿದಂತಹ ಮಾತನ್ನು ನಿನ್ನಲ್ಲಿ ಹೇಳುವುದಕ್ಕೆ. ಯಾವನು? ಸಕಲ ಸುವಸ್ತುಗಳನ್ನೆಲ್ಲ ಕಳ್ಕೊಂಡಿದ್ದಾನಲ್ವಾ? 33 ಕೋಟಿ ದೇವತೆಗಳು, 66 ಕೋಟಿ ದಾನವರು, ಎಲ್ಲರೂ ಜೊತೆಯಾಗಬೇಕಂತೆ, ಶರಧಿಯನ್ನು ಮತಿಸಬೇಕಂತೆ. ಮಸಣ ನಿನ್ನನ್ನು ಸಮುದ್ರ ಮತನ, ಸಮುದ್ರ ಮಸಣ, ಮತನಕ್ಕೆ ನೀನು ಹೋಗು, ಮತನಕ್ಕೆ ನಿನ್ನನ್ನು ಕೊಂಡು ಹೋಗುವ. ಸಮುದ್ರ ಮತನ, ಸಮುದ್ರ ಮಸಣ. ಸರಿ ಹೇಳ. ಬೇಡ ಕಡೆಯುವುದು. ಅದು ನನಗಂತುಂಟು. ಅದು ಹೇಗೆ ಅವತ್ತುಂಟ, ನನ್ನ ಮನೆಯಲ್ಲಿ ನನ್ನ ಅಜ್ಜಿಗನಿದ್ದಾರೆ, ಮೊತ್ತ ಕೊಣಪ್ಪಣ, ಅದಕ್ಕೆ ಹೆಪ್ಪು ಕಟ್ಟಿದ ಮೊತ್ತರನ್ನು ಹಾಕಿ ಅದಕ್ಕೊಂದು ಎಂತದ್ದು, ಅದು ಅದಕ್ಕೆ ಎಂತ ಹೇಳುದ, ಎಂತದ್ದು ಹೇಳುದ, ಯಾವುದು? ಮೊತ್ತರು ಅನೆಯುವುದು, ಮತನ ಮಾಡುವಂತ ಮತನ ಮಾಡುವಂಥದ್ದು. ಹಾ. ಅದರಲ್ಲಿ ಒಂದು ಕಡೆಗೋಲನ್ನು. ಮತನ ಮಾಡುವಂತದ್ದು ಕಡೆಗೋಲು. ಕಡೆಗೊಂಡ್ಲು ಮೂಕಣ್ಣಿನ ಅಪ್ಪ ಸರಿಯಾಗಿ ಕಡೆಗೊಂಡ್ಲಿಗೆ ಅಗ್ನ ಹಾಕಿ ದಳ್ಕ ಬುಡುಕ ದಳುಕ ಬುಡುಕ ದಳುಕ ಬುಡುಕ ಹಾಗೆ ಮಾಡಿದ್ರೆ ಎಲ್ಲವೂ ಚೆಲ್ಲಿ ಹೋಗುತ್ತದೆ. ಅದು ಮಸಣ ಮಾಡುವುದು, ಮತನ ಮಾಡುವುದು, ಕಣಿಯೋನು ಕಣಿಯೋನು. ಅವಾಗ ಏನು ಬರ್ತದೆ? ಆವಾಗ ಬೆಣ್ಣೆ 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 ಬರುವುದಲ್ಲ, ಮತ್ತೆ ಕಳೆದುಕೊಂಡಂತ ಸುವಸ್ತುಗಳು ಮತ್ತೆ ಬರುವುದು. ಮಲ್ಲಿ ಮಲ್ಲಿ ಮಲ್ಲಿ. ಆದ್ರೆ ಇಲ್ಲಿ ಕಡೆಗೋಲು ಏನು ಗೊತ್ತೇ? ಯಾವುದು? ಮಂದರಾದ್ರಿ. ಮಂದರಾದ್ರಿ ಮಂದನಗಿರಿ ಮಂದರಗಿರಿ. ಮದ್ದನಗಿರಿ ಮದ್ದನಗಿರಿ ಮತ್ತ ಮಂದರಗಿರಿ ಮದ್ದನಗಿರಿ. ಯಾರಲ್ಲಿ ಹೇಳುವುದು? ನಾನು ಅದನ್ನ ಹೇಳಿದ್ದು. ಮದ್ದನಗಿರಿ ಮಂದರಗಿರಿ. ಮಂದನಗಿರಿ. ನೇಣನ್ನಾಗಿ ಯಾವುದನ್ನು ಉಪಯೋಗಿಸುವುದು ಗೊತ್ತೇ? ಯಾವುದು? ವಾಸುಕಿ. ವಾಸು ಅದು ಒಟ್ಟಿಗೆ ಹೇಳಬೇಕು, ಬೇರೆ ಬೇರೆ ಅಲ್ಲ. ಉಸ್ಸಪ್ಪ ಮುಸ್ಸಪ್ಪ ಮುತ್ತಪ್ಪ ಉಸ್ಸಪ್ಪ ವಾಸುಕಿ ವಾಸುಕಿ. ಮತಿಸಿದೆವು ಅಂತಾದ್ರೆ ಉಂಟಾದ್ರೆ ಸಕಲ ಸುವಸ್ತುಗಳು ಬರ್ತದೆ, ಬರ್ಲಿ ಬರ್ಲಿ. ಜೊತೆಯಲ್ಲಿ ಅಮೃತ ಬರ್ತದಂತೆ. ಅಮೂತ್ರ ಅಮೃತ. ಬೇಡ 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 ಹೇಳ್ಬೇಡ, ಅರ್ಥವಾಯ್ತು ತಾನೆ? ಬರ್ತಾನ. ಅದನ್ನು ಕುಡಿದೆ ಅಂತಾದ್ರೆ ಸಾಯುವುದಿಲ್ಲ, ಚೂರು ಕೊಡ್ತಾರೆ ಆಯ್ತಣ್ಣ. ಮುದುಕರು ಆಗುವುದಿಲ್ಲ. ನನಗೆ ಬೇಕು, ಯಾಕೆ? ನನಗೆ ಬೇಕು, ಯಾಕೆ? ನನಗೆ ಬೇಕು. ತಡಿ, ಇವರ ಅಭಿಪ್ರಾಯವನ್ನು ಕೇಳಿದೆ. ಒಬ್ಬ ಸರಿ ಬಾರುವುದಿಲ್ಲ ಅಂತ ಹೇಳಿದ, ಇನ್ನೊಬ್ಬ ಸಮಪಾಲು ಅಂತ ಹೇಳಿದ, ಮತ್ತೊಬ್ಬ 3 ಪಾಲು ಮಾಡಬೇಕು, ಅದರಲ್ಲಿ 2 ನಮಗೆ 1 ಅವನಿಗೆ ಅಂತ ಹೇಳಿದ, ಮತ್ತೊಂದು ಸಿಕ್ಕಿದ ಸುವಸ್ತುಗಳೆಲ್ಲವೂ ಕೂಡ ನಮಗೆ ಎನ್ನುವ ಹಾಗೆ ಹೇಳಿದ. ಈಗ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ನಿನ್ನ ಅಭಿಪ್ರಾಯ ಏನು? ಅಭಿಪ್ರಾಯ ಹೇಳ್ತೀನ? ಹೇಳ್ಬೇಕು. ಹೇಳ್ತೇನೆ. ಈಗ ನಾನಿಲ್ಲ, ನಾನಿಲ್ಲ. ನೀನು ಒಬ್ಬ ಇಲ್ಲ ಅಂತಾದ್ರೆ ನಾವು ಕೂಡ ಆ ಕಾರ್ಯಕ್ಕೆ ಮುಂದಾಗುವುದಿಲ್ಲ. ನೀವು ಬರ್ತೀರಿ ಎಂಬುದಾಗಿ ನಾವು ಒಪ್ಪಿಕೊಂಡದ್ದು. ಹೌದಾ? 3 ಪಾಲು ಮಾಡು ಅಂತ ಹೇಳಿದ್ದೇನೆ. ಈಗ ನೀನು ಹೇಳ್ತಿ ನಾನಿಲ್ಲ ಅಂತ, ನಾನಿಲ್ಲ. ಮತ್ತೆ ಅಲ್ಲಿ ಹೋಗಿ ಹೇಳ್ತಿ ನನ್ನನ್ನು ಕರೀಲೇ ಇಲ್ಲ ಅಂತ. ಅವನು ನನ್ನನ್ನು ಹೇಳಲಿಲ್ಲ. ಹಿಂಗೆ ಹೇಳಿದ್ರೆ ಅದು ಬೇರೆ ಬೆಟ್ಟ. ಈಗ ನಾವು ಒಟ್ಟಾಗಿ ಹೋಗಬೇಕು. ನಾನು ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ನಾನು ಬರಬೇಕು ಅಂತ ಅಂದ್ರೆ ನಾನು ಹೇಳಿದ ಹಾಗೆ ಆಗಬೇಕು. ಅದನ್ನೇ ಹೇಳು ನೀನು. ಈಗ ನಾವೆಷ್ಟು ಮಂದಿ ಇದ್ದೇವೆ? ಎಷ್ಟಿದ್ದೇವೆ ನಾವು 66 ಕೋಟಿ. ಕೋಟಿ ಓದಿ ಬೇಕಾದ್ರೆ ನಿನ್ನನ್ನು ಹೇಳು, ನಮ್ಮನ್ನು ಹೇಳಬೇಡ. ಲೆಕ್ಕದಲ್ಲಿ ಹೇಳಿದ್ದು ಮಾಲೆಯ ಎಂತ? 66 ಕೋಟಿ. 66 ಕೋಟಿ. ಈ ಸಂಖ್ಯೆ ಹೇಳಿದ್ರೆ ಸಾಕು, ಮತ್ತೆ ನಾವೇ ಹೇಳ್ತೇವೆ. ಅವನು ದೇವತೆಗಳು ಎತ್ತಿನೋನು 33 ಕೋಟಿ.
53 ಕೋಟಿ. ಸರಿ ಮಾಡಿಕೊಳ್ತಾರೆ. ನೀವೇ ನಿರ್ಣಯ ಮಾಡಿ ಬಳಿಕ ನನ್ನಲ್ಲಿ ತಿಳಿಸಿ. ಆಯ್ತಾ? ಈಗ ಜನಬೆಂಬಲ ನೋಡು, ಯಾರದ್ದು ಹೆಚ್ಚು? ಜನಬೆಂಬಲ ಯಾರದ್ದು? ನಮ್ಮದು 66 ಕೋಟಿ. ಹಾಗಾಗಿ ಬಂದಂತ ವಸ್ತುಗಳನ್ನು ಮೂಗು ಪಾಲು ಮಾಡುವ. ನನ್ನದು ಬೇಡ, ಬೇಕಾದ್ರೆ ನಿನ್ನದು ಮೂಗು ಪಾಲು ಮಾಡುವ. ನಿನ್ನ ಮೂಗು ಪಾಲ್ ಮಾಡಿದ್ರೆ ಏನು, ಅದು ತನ್ನದಲ್ಲ, ಪಾಲ್ ಮಾಡ್ಲಿಕ್ಕೆ ಆಗ್ತಾನೆ. ಎಂತದ ಹಾಗೆ ಹೇಳಿದ್ರೆ ಮೂಗು ಪಾಲು ಮೂಗು ಮೂಗು ಹೇಗೆ? ಅದಲ್ಲ ಮಾರೇ, ಮರ ಮೂಗು ಪಾಲು ಮಾರೇ, ಮೂರು ಮೂಗು ಪಾಲು ಮಾಡುವ. ಮೂಗು ಪಾಲು ಮಾಡಿದ್ರೆ ಏಕಾಂಡು ಪಾಲು ನಮಗೆ. ಏಕಾಂಡು ಎಂತ ಏಕಾಂಡು ಪಾಲು ನಮಗೆ ಎರಡು. ಒಂದು ಪಾಲು ಅವರಿಗೆ. ಒಂದು ಪಾಲು ಅವರಿಗೆ. ಯಾಕೆ? ಅವರು ಜನಬೆಂಬಲದಲ್ಲಿ ಕಡಿಮೆ ಅಲ್ಲ, ಹೌದೌದು. ನಮ್ಮದು ಹೆಚ್ಚಲ್ಲ. ಹಾಗಾಗಿ ಅದಕ್ಕಿಂತಲೂ ಬಂದಂತ ಸುವಸ್ತುಗಳಲ್ಲಿ ನಾವು ನೋಡ್ಲಿಕ್ಕೆ ಉಂಟು. ಯಾವುದು ನೋಡುದು? ಒಳ್ಳೇದು ಯಾವುದುಂಟು ಅಂತ. ಯಾವುದುಂಟು? ಒಳ್ಳೇದು ನಮಗೆ, ಬೇಡದ್ದೆಲ್ಲ ಅವರಿಗೆ. ಇದಕ್ಕೆ ಆಗ್ತದ ನಾನಿದ್ದೇನೆ, ಇಲ್ಲದಿದ್ರೆ ಇಲ್ಲ. ಏನಂತೆ? ನಾವು ಹೇಳಿದ ಹಾಗೆ ಆ ದೇವೇಂದ್ರ ದೇವತೆಗಳು ಕೇಳುವುದಾದ್ರೆ ಅವ ಹೇಳಿದ. ನನಗೊಂದು ವಿಶೇಷ ವಿಷಯ, ನಿಮ್ಮ ಜೊತೆ ಬಹಳ ಅಪರೂಪ, ಒಳ್ಳೆ ಜೊತೆ ನಿಮ್ಮದು. ಏನು ಹೇಳಿದವ? ಒಪ್ಪಿಕೊಂಡ. ಎಷ್ಟು ಪಾಲು? ನಮ್ಮ ತೀರ್ಮಾನ ಹೇಗುಂಟು? 3 ಪಾಲಿನದ್ದು. ಅದನ್ನು ಸರಿಯಾಗಿ ತಿಳಿದುಕೊಂಡು ಅವನು ಹೇಳಿದ್ದಾನೆ. ಹಾಗಾಗಿ 2 ಪಾಲು ನಮಗೆ ಅಂತೆ. ಮತ್ತೆ ಒಂದು ಪಾಲು ಅವನಿಗೆ, ಒಂದು ಪಾಲು ಅವನಿಗೆ, 2 ಪಾಲು ನಮಗೆ. ಇದಕ್ಕೆ ಒಪ್ಪಿಗೆ ಅಂತಾದ್ರೆ ಅವನನ್ನು ಕರೀನು, ಮೊದಲು ಅವನನ್ನು ಕರೀನು. ಅವನಿಗೆ ಅಂತಾದ್ರೆ ನೀನಿದ್ಯಾ? ನಾನಿದ್ದೇನೆ. ಹೌದಾ? ನಾನಿದ್ದೇನೆ ಅಂತಾದ್ರೆ ಇವರೆಲ್ಲ ಇದ್ದಾರೆ. ಸರಿ, ಹಾಗಾದ್ರೆ ಮೊದಲಾಗಿ ಅವನನ್ನು ಕರಿಬೇಕು. ಕರೀನು. ದೇವೇಂದ್ರ ಕಣ್ಣು ನನ್ನನ್ನು ಮಾಡ್ತೀನಿ. ಹೊಡಿಬೇಡ. ಅದನ್ನು ಎಲ್ಲರೂ ಕಟ್ಟಿ ಹಾಕಿ ಸಮಾಧಾನ. ಅಲ್ಲ, ಇವ ಯಾರು? ಇವ ಯಾರು? ಏಕವಚನ ಬಹುವಚನದಲ್ಲಿ ಕಲಿಬೇಕು. ಈ ವ್ಯಕ್ತಿ ಯಾರು? ಇವ ನಮ್ಮ ಪಕ್ಷದಲ್ಲಿ ಮೂಕ. ಮೂಕ ನಿನ್ನ ಅಪ್ಪ. ಇವ ಮೂಕವ. ಮೂಕ ನಿನ್ನ ಮೂಕವ. ಮೂಕನ ನೀನು? ಮೂಕ ಅಂತ ಹೇಳ್ಬೇಡ ಮನೆ. ಮತ್ತೆ? ಮೂಕಣ್ಣ. ಕಣ್ಣ? ಅನ್ನಲ್ಲ, ಮೂಕ ಅನ್ನ. ಮೂಕಣ್ಣ. 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 ಹಾ, ಬಲಿಯೇಂದ್ರಣ್ಣ ಇದ್ದಾರ? ಬಲಿಯೇಂದ್ರ ಇದ್ದಾರೆ. ಯಾಕೆ? ಅವರನ್ನು ಕಾಣಬೇಕು, ಮಾತಾಡ್ಲಿಕ್ಕುಂಟು. ಮಾತಾಡ್ಲಿಕ್ಕೆ? ಹೌದು. ಎಂತದ್ದು ಮಾತಾಡ್ಲಿಕ್ಕೆ? ಅಲ್ಲ, ನೀವೊಂದು ಒಪ್ಪಂದಕ್ಕೆ ಬಂದ್ರ? ಒಪ್ಪಂದ ನಾನು ಮಾಡಿದ್ದಾನೆ. ಬಂದೆ. ನಿಂತೆ ಕಣ್ಣು ದೊಡ್ಡದು ಮಾಡಿದ್ದೆ. ನನ್ನ ವಿಷಯ ಗೊತ್ತಿಲ್ಲ. ಹೌದಾ? ನಾನು ಮೊದಲೆಲ್ಲ ಉಂಟಲ್ಲ ಮಾತಾಡುದಿಲ್ಲ. ಡಿಪ್ ಬಿಡು. ಬೇಡ, ಕೈ ಎತ್ತು ಬೇಡ. ಏನಪ್ಪ? ಓ, ಈಗ ದೇವನು ಹೇಳಿದ್ದಾನೆ, ನಾನು ಇಲ್ಲಿಗೆ ಬಂದದ್ದು ಸಂಧಿಗೆ. ಹೌದಾ? ಹೌದು. ಸಂತಾನ ಮಾಡುವ. ಸಂತಾನ ಅಲ್ಲ, ಸಂಧಾನ. ನನಗೆ ಉಳಿದವರಿಗೆ ಎಂತ ಹೇಳುದು? ಸಂತಾನ ಮಾಡ್ಬೇಕಂತಲ್ಲ, ಸಂಧಾನ, ಸಂಧಿ. ಸಂಧಿ ಹೇಳ್ಬೇಕಂತ. ಸಂಧಿ ಹೇಳ್ಬೇಕಂತ. ನನ್ನಿ ಇಲ್ಲ, ನಿನ್ನನ್ನು ನಮ್ಮಿಂದ ಸಾಧ್ಯ ಇಲ್ಲ. ಸರಿ ಮಾಡಿ ನಿಲ್ಲು ನೀವು. ಅವು ಮಾತಾಡ್ತೇನೆ. ಆಯ್ತು. ದೇವೇಂದ್ರ ಮುಂದೆ ಬಾ. ಎದುರಿಲ್ಲ ನಿಂತೆ. ಎದ್ದ ನಿಂತಿದ್ದಾನೆ ಪುಣ್ಯಾತ್ಮ. ಎದುರಿಲ್ಲ ಅಂತ ಹೇಳಪ್ಪ. ನಮ್ಮವರಲ್ಲಿ ಅಭಿಪ್ರಾಯವನ್ನು ಕೇಳಿದೆ. ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ಸೂಚಿಸಿದ್ರು. ಇವೇನೋ ಮಾತನಾಡುವುದಕ್ಕಿದೆ ಅಂತ ಹೇಳಿದ. ಕೊನೆ ಕಾರಣ ಮುಂದೆ ಬಂದು ನಿಂತೆ. ಹೌದು. ಅವನ ಅಭಿಪ್ರಾಯ ಏನು? ಅವನ ಅಭಿಪ್ರಾಯವನ್ನೇ ನಾನು ಹೇಳುವುದು. ಅವನ ಅಭಿಪ್ರಾಯ ಮಾತ್ರವಲ್ಲ, ನಮ್ಮ ಎಲ್ಲರ ಅಭಿಪ್ರಾಯ. ಬಂದಂತಹ ಸುವಸ್ತುಗಳನ್ನು 3 ಪಾಲು ಮಾಡಬೇಕು. ಎಷ್ಟಪ್ಪ? ಮೂಗು ನಿನ್ನ ಮೂಗನ್ನ? ಮೂಗು ನನ್ನದಲ್ಲ, ನಿನ್ನದು ಮಾಲ್ ಮಾಡುವ. ಅದು ಮೊದಲೇ ಇಷ್ಟು ದೊಡ್ಡ ಅಮ್ಮನ ಕಾಯಿ ಹಾಗೆ ಉಂಟು. ಮತ್ತೆ ಮೂಗು ಅಂತ ಹೇಳಿದೆ. ಮೂಗು ಅಂತ ಹೇಳಿ ಲೆಕ್ಕದಲ್ಲಿ ಮಾಡ. ನಾನು ನಿನ್ನ ಮೂಗನ್ನೇ ಪಾಲು ಮಾಡುವುದಂತ. 3 ನನಗೆ ಮೂಗು ಮಾಲ್ ಮಾಡ್ಲಿಕ್ಕೆ ಮೂಗು ಉಂಟಾ? ಇಲ್ಲ. ಎಷ್ಟು? ಮೂಗು ಲೆಕ್ಕದಲ್ಲಿ ಮೂಗು ಲೆಕ್ಕ ಬರ್ತದ? ಬರದೇನು?
ಒಂದು ಎರಡು ಏನು ಎರಡು 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 ಮೂಗು ಆಮೇಲೆ ನಕ್ಕು ಏ ಮೂಕ ನಿನ್ನನ್ನು ಸರಿ ಮಾಡ್ಲಿಕ್ಕೆ ಸೃಷ್ಟಿ ಮಾಡಿದ ಬ್ರಹ್ಮನಿಂದ ಸಾಧ್ಯ. ಏ, ಅವನ್ ನನ್ನ ಏ, ವಿಮರ್ಶೆ ಮಾಡುದ ಇವನನ್ನು? ಇಲ್ಲ ಇಲ್ಲ ಇಲ್ಲ. ಅವಳನ್ನೆಲ್ಲ ಆಗಾಗ ಇವನ ಮಾತಲ್ಲ, ಅದೇ ವೇದವಾಕ್ಯ ಅದು. ಹಾ, ಹಾ. ಅಣ್ಣ ನೀವೆಷ್ಟು ಬಂದಿದ್ದೀರಿ? ನಾವು 33 ಕೋಟಿ. ನಾವೆಷ್ಟು ಬಂದಿದ್ದೇವೆ? ಏ ಕೋಟಿ ನೀನು ಕೋತಿ ನಿನ್ನ ಏಯ್! ಮತ್ತೇನು? 33 ಕೋಟಿ ಅಂತ ಹೇಳ್ತಾರೆ, ಇವಾಗ ಕೋತಿ ಅಂತ ಹೇಳ್ತಾರೆ. ದೇವೇಂದ್ರೆಲ್ಲ ದೊಡ್ಡ ಜನ ನನಗೆಲ್ಲ ಕೋತಿ ಅಲ್ವಾ? ದೇವೇಂದ್ರ, ಕೋಟಿ ಅಂತ ಸರಿ ಹೇಳು. ಏ ದೇವೇಂದ್ರ, ಏನು ಅವ ಕೋತಿ ಅಂತ ಹೇಳ್ತಾನೆ. ನಮ್ಮ ಮನೆಯಲ್ಲಿ ಅಸಿತವ ಸಂಗವ ಮತ್ತೆ ಕೈ ತೋರಿಸಿ ಕೋತಿ ಅಂತ ನಮ್ಮನ್ನ ಯಾಕೆ ಹೇಳೋದು? ನಿನ್ನನ್ನು ಕೋತಿ ಅಂತ ಯಾರು ಹೇಳಿದ್ದು? 33 ಕೋಟಿ. ಹಾ. ನೀವು ಮಾತಾಡಬೇಡ ಅಂತ. ಶ್ರೀಮನ್ನಾರಾಯಣ ಅಂತ ಹೇಳು. ನಾರಾಯಣ ನಿನ್ನ ತಲೆಗೆ ಹೊಯ್ದು ಬೆಚ್ಚಿ ಕೊಡ್ಬೇಕು. ಸೀಮೆಎಣ್ಣೆ ಅಂತ ಹೇಳು. ನಿನ್ನ ಮುಖಕ್ಕೆ ಸರೋಗತಿ ಕೆಲವನ್ನು ಸರಿ ಮಾಡ್ಲಿಕ್ಕೆ ಹೊರಟಷ್ಟು ತಪ್ಪು ಹೆಚ್ಚಾದ. ಶ್ರೀಮನ್ನಾರಾಯಣ ಅಂತ ಹೇಳ್ತೇನೆ, ಸೀಮೆ ಎಣ್ಣೆ ನಾರಾಯಣ. ನನ್ನ ಕಣ್ಣು ದೊಡ್ಡನ್ನು ಮಾಡಿದ್ರೆ ನ್ಯಾಯ ಮವ್ವ ಏ ಮುಖ ಮೈಲಿಕ್ಕೆ ಅಂತಾನು ಅವ ದೊಡ್ಡ ಜನ ಆದ್ರೆ ಅವನಿಗೆ ನಾನು ಅವನಿಗೆ ಅಂತ ಇದೆಯವ ಹೇಗೆ ಇನ್ನೊಮ್ಮೆ ಹೇಳು. ಹೇಗೆ ಹೇಳಿದ್ದು ನೀನು? ಏನನ್ನು ಶ್ರೀಮನ್ನಾರಾಯಣ. ಶ್ರೀಮನ್ನಾರಾಯಣ ನನಗೆ ಅರ್ಥ ಆಯ್ತು, ನನಗೆ ಅರ್ಥ ಆಯ್ತು. ನೀನು ಏನು ಹೇಳಲಿಕ್ಕೆ ಹೊರಟದ್ದು ನನಗೆ ಅರ್ಥ ಆಯ್ತು. ಹೇಳಿ ನೀನು ಕಷ್ಟ ತಗೊಳ್ಳೋದು ಬೇಡ. ನನಗೆ ಇಲ್ಲಿ ಉಂಟು, ಅದು ನನಗೆ ಅರ್ಥ ಆಗ್ತದಲ್ಲ. ನಿಮಗೆ ಉಗುಳ್ಬೇಕು ಅಂತ ಇಲ್ಲಿ ಉಂಟು. ಬೇಡ ಬೇಡ ಮಾಡ್ಬಿಡ್ಬೇಡ. ಅಲ್ಲ, ಅದು ಅವ ಮಾಡದೆ ನನಗೆ ಅರ್ಥ ಆಗ್ತದೆ. ಆದ್ರೆ ನೀವು ಮಾಡಿಸುವುದು ಬೇಡ ಅಂತ ನಾ ಪ್ರತ್ಯೇಕವಾಗಿ ಹೇಳಿದ್ದೆ. ನನಗೆ ಇಲ್ಲಿ ಉಂಟು, ಅರ್ಥ ಆಯ್ತು, ಅರ್ಥ ಆಯ್ತು. ಅನ್ನೋದಿಲ್ಲ. ವೈಕುಂಠ ವಾಸಿ ನಾರಾಯಣ. ಒಯ್ ಕುಂಟ ಒಯ್ ಮನೆಯ ಹಂಗೆಲ್ಲ ಯಾರ ಕುಂಟ? ಉಂಡ ಒಯ್ ವೈಕುಂಠ. ಇವ ನಿಮ್ಮ ವರ್ಗದವನೇ ಹೌದಲ್ಲ? ಹೌದು ಹೌದು. ಅಂದ್ರೆ ಕೆಲವು ನಮ್ಮ ವರ್ಗದಲ್ಲಿ ಒಂದು ಅಪ್ರತಿಮ ಸಾಹಸಿಯೂ ಹೌದು, ಒಂದು ವಿಚಿತ್ರ ರೂಪ ಹೌದೌದು, ಇಂಥದ್ದು ಆದರೂ ಸತ್ಯ. ಅನನ್ಯ ಪ್ರತಿಮೆ. ಅಂದ್ರೆ ಇಂಥದ್ದು ಇನ್ನೊಂದು ಸೃಷ್ಟಿ ಮಾಡುವುದಕ್ಕೆ ಬ್ರಹ್ಮನಿಗೂ ಕಷ್ಟ ಉಂಟು. ಅಲ್ಲ ನಾನು ಅದೇ ಅನನ್ಯ ಪ್ರತಿಭೆ. ಮಂಜೆ ಹೌದು. ಗರುಡ ಗಮನ. ಯಾರು ಯಾರೋ ಗೌಡ? ಗರುಡ. ನೀನೇನು ಹೇಳಿದ್ದು? ಅಗ್ನಿಯ ಎಗಲೇಲಿ ಮಂಗವಾಗೆ ನೋಡಕ್ಕ ನನ್ನ ಕೋತಿ ನಕ್ಕೆ ಇವಗೆ ಯವನ. ಸರಿ ಹೇಳು. ಹಕ್ಕಿಯ ಎಗಲೇಲಿ ಮಂಗವಾಗೆ ನಿನಗೆ ಸ್ವಲ್ಪ ಸಮಯ ಚಿತ್ರಸೇನ ಗಾಯನ ಸಿಗಲಿಲ್ಲ ಅಲ್ಲ, ಈಗ ಇದು ಅನುಭವಿಸು. ನೋಡಕ್ಕ ಮನ ಚೋತೆ ನಾನವಾಗಿ ಶೇಷಶಯನ. ರಜಪ್ಪನ್ನತಿಯನ ಅವ ಯಾರ್ಯಾರೆಲ್ಲ ನೆನಪಿಸಿಕೊಳ್ತಾ ಇದ್ದಾನೆ. ಬಂದದಿಲ್ಲಿಗಾದ್ರು ಅಂತೂ ಸುರಾಸುರರು ಒಟ್ಟಾಗಿ ಬಂದ್ರಿ. ಶರದಿ ಮತನಕ್ಕೆ ಸನ್ನದ್ಧರಾಗಿದ್ದಾರೆ. ಎಲ್ಲರೂ ಸಿದ್ಧರಾಗಿದ್ದೇವೆ. ಒಪ್ಪಿಗೆ ಬಂದಿದ್ದಾರೆ. ಆದ್ರೆ ನೀವು ಸನ್ನದ್ಧರಾದ್ರೆ ಸಾಲದು, ಸಾಧನಗಳು ಬೇಕು. ನಮ್ಮದು ಒಂದು ಮಿನ್ನ ಉಂಟು. ನಮಗೆ ಎಲ್ಲಿ ಹೋದರೂ ಮರ್ಯಾದೆ ಕೊಡೋನಿಲ್ಲ. ನಮಗೆ ಈ ಜಾಗದಲ್ಲಿ ಮರ್ಯಾದೆ ಕೊಡಬೇಕು. ಇದ್ದದನ್ನು ಮತ್ತೆ ಬೇರೆಯವರು ಕೊಡುವುದು ಯಾರು? ನಮ್ಮಲ್ಲಿ ಇಲ್ಲಲ್ಲ. ಇಲ್ವ? ಇಲ್ಲ. ಯಾರು ಹೇಳಿದ್ದು? ನಿಮ್ಮಲ್ಲಿ ಇರಬಹುದು, ನಮಗೆ ಉಂಟು. ಹಾಗಾದ್ರೆ ನೀನೇ ಸ್ವಲ್ಪ ಕೊಡವನಿಗೆ. ಏನಲ್ಲಿ ಉಂಟು ಅಂತ ಹೇಳಿದ್ಯಾ? ನಮ್ಮನ್ನು ಸ್ವಲ್ಪ ಮೇಲೆ ಇಡಬೇಕು. ಮೇಲೆ ಇಡೋದ್ರಿಂದಲೇ ನಾವು ಮಾಡುದಿಲ್ಲ. ಈಗ ಮೇಲಿದ್ದದನ್ನು ಬುಡ ಸಹಿತ ಕಿತ್ತು ತಂದ್ರೆ ನಾವು ಮೇಲೆ ಹೋಗ್ಲಿಕ್ಕೆ ಆಗ್ತದೆ. ಹಾಗಾದ್ರೆ ಯಾವುದನ್ನು? ಮಂದರಾತ್ರಿಯನ್ನು ಹೊತ್ತು ತರುವಂತಹ ಕಾಯಕ ಸುರಾಸುರ ವರ್ಗದಿಂದ ನಡೆಯಬೇಕಾದದ್ದು ಈಗ ಅಪೇಕ್ಷಿತ. ಸರಿ. ಮತನಾಗಬೇಕು ಅಂತಾದ್ರೆ ಕಡೆಗೋಲು ಬೇಡವೇನು? ಕಡೆಗೋಲು ಬೇಕು. ಕಡೆಗೋಲು ಬೇಕು. ಗೊತ್ತಾಯ್ತೇನು? ಮಂದರ ಪರ್ವತ ಮತ್ತೆ ಬಂದಾಗಲ್ಲ ಹೋದಾಗ ನಿನ್ನನ್ನು ಮತ್ತೆ ಬಂದಾಗ ಕಣ್ಣು ದೊಡ್ಡನ್ನು ಮಾಡ್ತೀನಿ. ಮಂದರ ಇಲ್ಲ, ದೇವರಿದ್ದಾರಲ್ಲೋ ಇರುವುದೇ ಹಾಗೆ. ಹಂಗೆ ಹೌದು, ದೇವರಿದ್ದಾರೆ. ಆ ಕಾರಣ ಮಂದರ ಪರ್ವತ ಹೊತ್ತು ತರಬೇಕು. ಮಂದರ ಪರ್ವತ. ಇವರನ್ನು ಕಳಿಸಿದ್ರೆ ಸಾಕ? ನನ್ನ ಒಬ್ಬ ಹೋಗಿ ಬಂದ. ಹೋಗಿ ನೋಡಿ ಬರ್ಲಿಕ್ಕೆಲ್ಲ ದೇವರೇ. ಅದನ್ನು ಹೊತ್ತು ತರಬೇಕು. ಒಬ್ಬರನ್ನೇ ಕಳುಹಿಸುವುದು ಬೇಡ. ಸಾಕೋ ಬೇಕೋ ಎಂಬುದಕ್ಕಿಂತ ಎಲ್ಲರ ಸಹಭಾಗಿತ್ವ ಬೇಕು. ನೀವು ಜೊತೆಯಾಗಿ ಹೋಗಿ ಅದನ್ನು ಹೊತ್ತು ತಳ್ಳಿ. ವಿಘ್ನ ವಿನಾಯಕನಾದಂತಹ, ವಿಘ್ನ ನಿವಾರಕನೂ ಆದಂತಹ ಆ ಗಣಪತಿಯಿಂದಾಗಿ ಅವನ ಸ್ತುತಿ ಆಗಲಿಲ್ಲ. ಅವನನ್ನು ಸ್ತುತಿ ಮಾಡಿದ್ರೆ ಸರಿ ಆಗ್ತದೆ. ಆದ ಕಾರಣ ವಿಘ್ನ ಉಂಟಾದ್ದು. ಯಾರು ಸ್ತುತಿ ಮಾಡುವುದು? ಹೇಳಿಕೊ ನಿಮ್ಮ ಯಾರಾದ್ರು ಹೇಳು ಹೇಳು.
ನಾನು ಮನೆಯಲ್ಲಿ ದೇವನಿಗೆ ಕೈ ಮುಗಿಯುವುದಿಲ್ಲ ಮನೆ ಒಂದು ಮತ್ತಿ ಇಟ್ಟು ಅಭ್ಯಾಸ ಇಲ್ಲ. ಹೇಳು ಎಂತದು ಹೇಳುದು? ಬತ್ತಿ ಮತ್ತಿ ಇಟ್ಟು ಮತ್ತಿ 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 ಆಯ್ತಾಯ್ತು ಇಲ್ಲಿಗೆ ಅದಿಲ್ಲ ಅದು ಇಡ್ಲಿಕ್ಕಿಲ್ಲ ಅಂತ ಹೇಳಿ ಬತ್ತಿ ಇಡ್ಲಿಕ್ಕೆ ಇಲ್ಲಿ ಬತ್ತಿ ಇಡ್ಲಿಕ್ಕಿಲ್ಲ ಸ್ತುತಿಸಿದ್ರೆ ಸಾಕು. ಸ್ತುತಿ ಮಾತ್ರ. ಬತ್ತಿ ಇಟ್ಟವರಿಗೆ ಸಾಕು. ದೇವನೇ ದೇವನೇ ಓ ದೇವನೇ ದೇವನೇ ಏನಪ್ಪ ಇದು ನಾವು ಹೇಳುವುದಕ್ಕಿಂತ ನೀವು ಹೇಳುವುದು ಒಳ್ಳೆಯದು. ನೀವು ಹೇಳಿಕೊಟ್ರೆ ನಾವು ಅದರಲ್ಲಿ ಪಾಲಿಸಿ ಮಾಡ್ತೇವೆ. ಎಂತ ಮಾಡ್ತಿ? ಪಾಲಿಸ್ತೇವೆ, ಪಾಲನೆ ಮಾಡ್ತಿ. ಹೌದು. ಅದಕ್ಕಾಗಿ ಅದೆಲ್ಲ ನೀವು ಹೇಳಿಕೊಂಡು ನಾ ಹೇಳಿದ್ದನ್ನೇ ಹೇಳ್ತೀರಾ? ಹೇಳು. ಎಲ್ಲರೂ ಜೊತೆಯಾಗಿ ಹೇಳ್ತೀರಾ? ಆಯ್ತಾಯ್ತು. ಹೇಳಿದಾಗ ಹೇಳಬೇಕು. ಹೇಳುದೆ ಅಗಜಾನನ ಪದ್ಮಾರ್ಕ ಹೇಳಿ ಮಾಡ ಅಗಜಾನನ ಹೇಳ ಅಗಜಾನನ ಪದ್ಮಾರ್ಕಂ ಪದ್ಮಾರ್ಕಂ ಗಜಾನನ ಗಜಾನನಂ ಅಹರ್ನಿಶಂ ಅನೇಕದಂತಂ ಏಕದಂತಂ ಭಕ್ತಾನಾಂ ಭಕ್ತಾನಾಂ ಏಕದಂತಂ ಏಕದಂತಂ ಏಕದಂತಲ್ಲ, ನಂಗೆ ಗೊತ್ತುಂಟು ಹೇಳಿಕೊಡ್ಲಿಕ್ಕೆ ಬರ್ತದೆ. ಏಕದಂತ. ಏಕದಂತಂ ಏಕದಂತಂ ಉಪಾಸ್ಮಹೇ ಉಪಾಸ್ಮಹೇ ವಕ್ರತುಂಡ. ವಕ್ರತುಂಡ ತುಂಟಾರ ಅವರನ್ನು ನೋಡುದು ಯಾಕೆ? ವಕ್ರತುಂಡ. ನೀನು ಗಣಪತಿಯನ್ನು ಸ್ಮರಿ. ವಕ್ರತುಂಡ ವಕ್ರತುಂಡ ಮಹಾಕಾಯ ಮಹಾಕಾಯ ಕೋಟಿ ಸೂರ್ಯ ಕೋಟಿ ಸೂರ್ಯ ಸಮ ಯಾರನ್ನು ಹೇಳಿದ್ದು? ಕೋಟಿ ಸೂರ್ಯ ಸಮಪ್ರಭಾ ಸಮಪ್ರಭಾ ನಿರ್ವಿಘ್ನಂ ನಿರ್ವಿಘ್ನಂ ಕುರು ಮೇ ದೇವ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವಕಾರ್ಯೇಷು ಸರ್ವದಾ. ಸರ್ವದಾ. ಆಯ್ತಲ್ಲ? ಆಯ್ತಲ್ಲ? ಎಲ್ಲರೂ ಕಣ್ಣು ಮುಚ್ಚಿ ಹಾ ಅವರವರ ಧ್ಯಾನದಲ್ಲಿ ಹಾ. ಗಣಪತಿಯನ್ನೇ ಚಿಂತಿಸಿ ಹಾ. ಆಗದಾ? ಹಾ ಅವರೆಲ್ಲರೂ ಕಾರಣ ವಿಷ ವಿಷ. ಓ ತಲೆ ಹಿಡಿದದ್ದರಿಂದ ವಿಷ ಅದು ಅವಿಸಲ್ಪಟ್ಟು ಅದೇ ಉಗಮಿಸಿ ಬಂದಿದೆ. ಅದೇ ವಿಪರೀತ ಪರಿಣಾಮ. ನೀವೇನು ದೇವರನ್ನು ನಂಬುವುದಿಲ್ವ? ಅಯ್ಯೋ ದೇವರನ್ನು ದೇವರೇ. ಈಗ ಎಂತದ್ದು? ನಾವು ಹಾ, ಇಲ್ಲಿ ಮಾತಾಡಿದೆವು. ಹೌದು ಗೊತ್ತಾಯ್ತು. ಹಲೋ ಹಲೋ ಎನ್ನುವ ವಿಷಯ. ಅದು ಹೇಳಿದ್ರಿಂದಲೇ ವಿಷ ಬಂದದ್ದು. ಹೌದೌದು. ಎಂತದ್ದು? ಹಲೋ ಹಲೋ ಹಲ 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 ವಿಷ. ಹಲೋ 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 ಹಲ ಹಲ. ಹಲೋ ಹಲೋ ದುರಿತ ಹರ ಯಾರು? ಈಗ ನೀವು ಮಾಡುವ ಕರ್ಮಕ್ಕೆ ದುರಿತ ಬಂದಿದೆ ಅಂತ ಆದ್ರೆ ದುರಿತ ಹರನಾರು? ಆರು ಹರನೇ. ಅರಣ್ಯ ಹರ ಭಕ್ತ ಅರಣ್ಯ ಅಲ್ಲ, ನಿನ್ನ ನಾಲಿಗೆಗೆ ಹಾಕ್ಬೇಕು. ಹರನೇ ಅಂತ. ಹರನೇ ಹರ ಅಲ್ಲ. ಸದಾಶಿವ. ಅವರಿಗೆ ಅದೊಂದು ಬೇಗ ಗೊತ್ತಾಗ್ತದೆ. ಎಂತದ್ದು ಮಡಿಕೆ ಮಾಡ್ಲಿಕ್ಕೆ ತಲೆ ಹರನನ್ನು ನೀವು ಸ್ಮೃತಿಸಿದ್ರೆ ನಿಮ್ಮ ದೈವ ಅಲ್ವೋ? ನಿಮಗೂ ಅದು ದೈವ ಅಲ್ವೋ? ಎಲ್ಲರೂ ಜೊತೆಯಾಗಿ ಅವನನ್ನೇ ದುರಿತ ಹರಣಕ್ಕಾಗಿ ಸ್ತುತಿಸಿ ಹರನನ್ನು ಸ್ತುತಿಸಿ. ಜಗನ್ನಾಥ ಸ್ವಾಮಿಯೇ ಸ್ವಾಮಿಯೇ ಅನ್ನದಾನ ಪ್ರಭುವೇ. ಎಲ್ಲಿದ್ದೀರಿ ನೀವು? ದೇವರು ಬಂದದಲ್ಲ. ಬಂದಾಯ್ತಾ ಬಂದಾಯ್ತಾ? ದೇವರು ಇಲ್ಲಲ್ಲ. ಏನು ನಿಮ್ಮ ಸಮಸ್ಯೆ ಏನು? ಲೋಕಮಾರಕವಾದಂತಹ ವಿಷ ಹುಟ್ಟಿದೆ. ನಾವು ಮಾಡುವಂತಹ ಕಾರ್ಯಕ್ಕೆ ಅದರಿಂದ ತಡೆಯುಂಟಾಗಿದೆ. ಪರಿಹರಿಸಬೇಕು ಅಂತ ದೀನರಾಗಿ ಕೈ ಮುಗಿದು ಬೇಡಿಕೊಳ್ತೇವೆ. ಸದುದ್ದೇಶದಿಂದ ಮಾಡುವಂತಹ ಕಾರ್ಯಕ್ರಮ ಇದು. ಇದರಲ್ಲಿ ಯಾವುದೇ ರೀತಿಯ ವಿಘ್ನ ಲೋಪ ದೋಷಗಳು ಬರಬಾರದು. ನಿಮ್ಮೆಲ್ಲರ ಹಿತಕ್ಕಾಗಿ ಉದ್ಭವಿಸಿದಂತಹ ಹಾಲಾಹಲವೆಂಬ ವಿಷವನ್ನು ನಾನೇ ಪಾನ ಮಾಡ್ತೇನೆ. ಯಾರು ಯೋಚಿಸಬೇಡಿ. ಇದು ಮೊಗೆದು ಬಿಡಿ. ಹೆಂಗಸವನ್ನು ನೇವರ ಕುತ್ತಿಗೆಯಿಂದನ್ನು ನೀನು ಓಡಿಸಿದ ಬಂದವರು ಯಾರು ಅಂತ ಏನಾದ್ರೂ ಗೊತ್ತಾ ನಿನಗೆ? ಏನು ಹೆಸರು? ಇವನಿಗೆ ಬಂದಂತ ದೈವಕ್ಕೆ ಏನು ಹೆಸರು? ಜಗನ್ನಾಥ
ಜಗನ್ನಾಥ ಅವನು ಈಗ ಜಗತ್ತಿಗೆ ಸ್ವಾಮಿನಿಯಾಗಿರುವವನು. ದೇವರೇ ದೇವರಿಗೊಂದು ಆಸನ. ದೇವರೇ 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 ನೀವು ಹಸನಕ್ಕೆ ಬರಬೇಕು. ದೇವರೇ ನೀವು ಹಸನಕ್ಕೆ ಬರಬೇಕು. ಎಲ್ಲಿಗೆ? ಹಸನಕ್ಕೆ ಯಾಕೆ? ಕೂತ್ಕೊಳ್ಳಿ. ಯಾರಿದ್ದಾರೆ? ದೇವರೇ ದಯವಿಟ್ಟು ಬೇಸರ ಮಾಡಬಾರ್ದು. ಈಗ ಒಂದು ಕುಡಿಯುವುದಕ್ಕೆ ಬಂತು. ನಮ್ಮಲ್ಲಿ ಮೊದಲಾದ್ರೆ ತುಂಬ ಮಂದಿ ಇದ್ನು. ಈಗ ಹಾಗೆಲ್ಲ ಕುಡಿಯುವವರು ಯಾರು ಇಲ್ಲ. ನಮಗೆ ನೀವು ಒಬ್ಬನೇ ದಿಕ್ಕಿರೋದು. ಇನ್ನೂ ಕುಡಿಯುವುದಕ್ಕೆ ಬರ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಂದನ್ನು ಕುಡಿಯುವುದಕ್ಕೆ ನೀವು ಬೇಕು. ಎಷ್ಟು ಬಂದರೂ ನಾನು ಕುಡಿಯುತ್ತೇನೆ. ಅದರಿಂದ ನೀವು ಕುಡ್ದವರಲ್ಲ, ಸ್ವಲ್ಪ ಕೂತ್ಕೊಂಡು. ಈಗ ಬಂದ ದೇವರಿಗೆ ಕೂತುಕೊಳ್ಳುವುದಕ್ಕೆ ಆಸನ ತೋರಿಸಿ. ಅವರಲ್ಲಿ ಕೇಳ್ತೇನೆ, ನಿನಗೆ ನಿನ್ನ ಕುಟುಂಬಕ್ಕೆ ನಾನೇನಾದ್ರೂ ದ್ರೋಹ ಮಾಡಿದ್ದೇನೆ? ಇಲ್ಲ ದೇವರೇ. ಹೆಂಡತಿ ಮಕ್ಕಳಿಗೆ ಅಪಾಯ ಉಂಟು ಮಾಡಿದ್ದೇನೆ? ಇಲ್ಲ ದೇವರೇ. ನನ್ನನ್ನು ನೋಡುವಾಗ ಕೆಟ್ಟವನಾಗಿ ಕಾಣ್ತದೋ ಒಳ್ಳೆಯವನಾಗಿ ಕಾಣ್ತದೋ? ಅಯ್ಯೋ, ನಿಮ್ಮ ಮುಖ ನೋಡುವಾಗ ಕೆಟ್ಟವನಾಗೆ ಕಾಣ್ತದೆ ದೇವರೇ. ಮತ್ತೆ ನಾನು ಆವಾಗಿನಿಂದ ನಿನಗೆ ಬೇಕಾಗಿ ನಿನ್ನನ್ನು ಸರಿಪಡಿಸುವುದಕ್ಕೆ ಒದ್ದಾಡ್ತಾ ಇದ್ದೇನೆ. ಹೌದು. ಬಂದ ದೇವರಿಗೆ ಆಸನ ಕೊಟ್ಟದ್ದಕ್ಕೆ ಆಕ್ಷೇಪ ಇಲ್ಲ, ನನಗೇನಿಲ್ಲ. ಹಾಗೆ ಅಲ್ಲ ದೇವರೇ, ಅದಕ್ಕೆ ಒಂದು ಕಾರಣ ಉಂಟು. ಎಂತದ್ದು ಕಾರಣ? ಈಗ ದೊಡ್ಡ ಸಭೆಯಲ್ಲಿ ನಾವು ಮೊದಲು ಆಸನ ಕೊಡಬೇಕಾದ ಯಾರಿಗೆ? ಯಾರಿಗೆ? ಸರಿ ಇದ್ದವನಿಗೆಲ್ಲ, ಕುಡ್ದವನಿಗೆ. ಅದು ನಿನಗೆ ಯಾವಾಗಲೂ ಮೊದಲ ಆಸನ ಸಿಕ್ಕಿದ್ದರಿಂದ ನೀನೊಂದು ತೀರ್ಮಾನ ಮಾಡಿದ್ದು ಕಾಣ್ತದೆ ಅಲ್ವಾ? ಆದ್ದರಿಂದಲೇ ಅವರು ನೀನು ಕುಡಿದದ್ದು ಬೇರೆ, ಅವ ಕುಡಿದದ್ದು ಬೇರೆ ಅಲ್ವಾ? ಪದಾರ್ಥ ಉಂಟಲ್ವಾ? ಹೌದೌದು. ನೀನಂತೂ ಅಂತೂ ಪಡೆದು 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 ಕುಡಿದು 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 ಈ ಹಂತಕ್ಕೇರಿದೆ. ಅವ ಏರಿದವನು ಇಳಿದು ಬಂದು ಕುಡಿದ, ಕುಡಿದದ್ದರಿಂದ ಸಿಕ್ಕಿತು. ಆದ್ರೆ ಕುಡಿಯುವುದಕ್ಕೆ ಅವನೇ ಬೇಕು ಅಂತ ಹೇಳಿದವ ಯಾರು? ನಾನು. ನೀನಂತ ಅಲ್ಲ, ಅದು ನೀವು. ಅದನ್ನ ನನಗೊಂದು ಆಸನ ಇಲ್ಲ. ನಿಮಗೆ ಆಸನ ಉಂಟು. ಯಾಕೆಂದ್ರೆ ಕುಡ್ದವನಿಗೆ ಆಸನ ಕೊಡದಿದ್ರೆ ಅವರು ಸಭೆಯಲ್ಲಿ ಧ್ವನಿ ಮಾಡ್ತಾನೆ. ಯಾರಿಗೆ? ಕುಡಿದವನಿಗೆ. ಇವ ಒಮ್ಮೊಮ್ಮೆ ಕುಡಿದು ಬಂದು ಒಂದು ಮಲಗಲಿಕ್ಕೆ ಜಾಗ ಇಲ್ಲದಿದ್ರೆ ಜಗಳ ಮಾಡ್ತಾನೆ. ಹಾಗೆ ನಾವು ಕುಡ್ದವರಿಗೆ ಮಾಡ್ತಾ ಇದ್ದದನ್ನೆಲ್ಲ ಇವ ಸರಿಯಾದ ಮೇಲೆ ಇವನಿಗೆ ಹೇಳಿದ್ಯಾರು? ಇವ ಕೂತುಕೊಳ್ಳುವುದಕ್ಕೆ ಆಸನ. ಬೇಗ 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 ಬಾ. ಕುಡ್ದವನಿಗೆ ಆಸನ ಇರುವಾಗ ಹಿಂದೆ ಬರ್ತಾನೆ. ಮೊದಲೇನಾದ್ರು ಕುಳಿತು ನೋಡ್ಬೇಕಾ? ಹಾಸನರಾಗ ಆಸನವುದು ಹಕಾರ ಹಕಾರ ಎಲ್ಲ ಒಂದೇ ಅವನಿಗೆ. ಹೌದು. ಸರಿ, ಹಾಗಾದ್ರೆ ದೇವತೆಗಳು ಅಂತ ನಿಮ್ಮನ್ನು ಪರೆಯುವುದಕ್ಕೆ ದೀಕ್ಷಿತರಾದವರಿಗೆ ಗೌರವ ಸಲ್ಲಿಸಿ ಆಯ್ತು. ಕಾರ್ಯ ಮುಂದುವರಿಯುವ ಜಮ್ಮಣ ಮುಖಂಡ ಜಮ್ಮಣ. ನಿನ್ನ ಹೆಸರು ಜಮ್ಮಣ ಅಲ್ಲ ಮಾರ? ಕಂಬರಾಸುರ. ಚಮ್ಮಲ ಸಂಬಳ ಸಂಬರಾಸುರ. ಸಂಬಳ ಸಂಬಳಾಸುರ. ಮುಖಾಸುರ. ಮೂಕ ನಿನ್ನ ಅಪ್ಪ ಮೂಕ. ಮುಖಂಡ ಅನ್ನ. ಈಗ ಈ ಹುಡುಗಿ ನನ್ನನ್ನು ಮದುವೆ ಆಗಬೇಕು ಅಂತಿದ್ದೆ. ನಿನ್ನನ್ನು ಎಲ್ಲಿಗೆ ಮನೆ? ನಿನಗೆ ಪ್ರಾಯ ಆಗಿದೆ ಮನೆ. ನೀನು ಇದೆಲ್ಲ ಅಕ್ಕಿ ಇಟ್ಟು ಚೆನ್ನ ಕಾಣುದು. ಅಲ್ಲಿ ಅದಕ್ಕೆ ಪುಡಿ ಮಾಡಿ ಇರ್ತೀನಿ. ಅಗಿಲಿಕ್ಕೆ ಆಗುದಿಲ್ಲ ಅವನಿಗೆ. ಹಾಗಲ್ಲ, ಅದನ್ನ ಹಾಗಲ್ಲ. ಪ್ರಾಯ ಎಷ್ಟೇ ಆಗ್ಲಿ ನನಗೆ ಹುಡುಗಿ ಬೇಕು. ಎಂತದಕ್ಕೆ? ನನಗೆ ಬೇಕು. ಎಂತದಕ್ಕೆ ಕೇಳಬೇಕು. ನನಗೆ ಬೇಕು. ಇವಳು ಸಿಗ್ಬೇಕು ಅಂತಂದ್ರೆ ಏನು ಮಾಡಬೇಕು? ಏನು ಮಾಡ್ತೀನಿ? ಕಾಳಿಕಾದೇವಿಗೆ ದೇವಿ ಕಾಳಿಯ? ಕಾಳಿಕಾದೇವಿ ಅದನ್ನ ಹೇಳಿದ್ದು ದೇವಿ ಕಾಳಿಯ ಅಂತ. ಕಾಳಿ ದೇವಿಯಾ? ಹೌದು ಹೌದು. ಅವಳಿಗೆ ನನ್ನನ್ನೇ ನೋಡಬೇಕು, ನನ್ನನ್ನೇ ಒರಿಸಬೇಕು. ಹಾಗಾದ್ರೆ ಇದನ್ನು ಎಲ್ಲಿಗೆ ಒರೆಸುವುದು ಮಾರಾಯ? ಇದನ್ನು ಒರೆಸಿದ್ರೆ ಜಿಂಟು ಉಂಟು. ನೀವು ಮತ್ತೆ ಮಾತಾಡಿದ್ರೆ ಅಲ್ಲೆಲ್ಲ ತೆಗಿತೇನೆ. ನನ್ನನ್ನೇ ಒರಿಸಿದ್ರೆ ನಾನು ಆ ಕಾಳಿಕಾದೇವಿಗೆ ಸಾವಿರ ಕೋಣಗಳನ್ನು ಬಲಿ ಕೊಡ್ತೇನೆ. ದಯವಿಟ್ಟು ಮಠ ಮಂದಿರಗಳಲ್ಲಿರುವ ಕೋಣಗಳನ್ನು ಹೊರಗೆ ಬಿಡಬೇಡಿ. ಇವ ರಾತ್ರಿ ಗಾಡಿಯಲ್ಲಿ ಹಾಕಿಕೊಂಡು ಕೋಣಗಳನ್ನು ಕಳ್ಳತನ ಮಾಡುವ ಗೋಕಳ್ಳ. ಅಣ್ಣ ಗೌರವ ಕೊಟ್ಟ. ಹೇಳು ನೀನು ಕವರ್ ಕೊಡ್ತೀಯಲ್ಲ, ಹೇಳು. ಗೌರವ ಕೊಟ್ಟ ಅದನ್ನೇ ಮಾರ, ಹೇಳು ಮಾರ. ಮುಖಂಡ ಎಂತಾನು
ಇಲ್ಲಿಯವರೆಗೆ ನನಗೆ ಮದುವೆ ಆಗುವಂತ ಆಸೆ ಇರ್ಲಿಲ್ಲ. ಈಗ ಆಸೆ ಆಗ್ತಾ ಉಂಟು. ಯಾಕೆ ಮಾರೆ? ಯಾಕೆ ನಿನ್ಗೆ? ಯಾ? ನೋಡು, ಮದುವೆ ಅಂತ ಹೇಳಿದ್ರೆ ಎಂತನು? ಏನು? ಮರೆಯಲಾಗದ ದುರ್ಗತನೆ ನಡೆಯುವ ವೇದಿಕೆ. ಯಾಕೆ ಹೇಳುದಾ ಹಾಗೆ? ಮದುವೆ ಬೇಡ, ಬೇಕು ಮದುವೆ. ನಾವೆಲ್ಲ ರಾಜ್ಯದವರೆಲ್ಲ ಮದುವೆ ಆಗ್ಬಾರ್ದು. ಈ ಸಣ್ಣ ವಯಸ್ಸಿನಲ್ಲಿ ಮದುವೆ ಆಗ್ಬೇಕು ನಾವು, ಗೊತ್ತಾ? ಆಯ್ತು ಆಯ್ತು, ನಿನ್ನ ಹಣೆ ಬರಕ್ಕೆ ಕೊನೆಯಾನು ಆಗು. ಈ ಮೊದಲೇ ಹೇಳಿದ್ದೇನೆ, ಅವಳನ್ನು ನೋಡಿದ ಮೇಲೆ ನನಗೆ ಮದುವೆ ಆಗ್ಬೇಕು ಎಂಬಂತ ಆಸೆ. ಹಾಗಂತ ಅವಳಿಗೂ ಕೂಡ ಮನಸ್ಸಾಗ್ಬೇಕಲ್ಲ ನನ್ನ ಮೇಲೆ. ಅವಳು ಹೀಗೆ ಇದ್ದಾಳೆ ಮಾರೆ, ನೀನು ಇಟ್ಟುದ್ದೇ ಇರು. ಎಲ್ಲಿಗೆ ಅದು ಜೋಡಿಯಾಗಿ ಮೇಲುವ? ಅದು ನನ್ನದಾದ್ರೆ ಒಂದು ಜೋಡಿ ಆಗ್ತದೆ, ನಿನ್ನದು ಎಂತದು ಜೋಡಿ? ನಿನ್ನನ್ನು ಬೋಡಿ ಆಗುದು. ಮದುವೆ ಆಗುದು ನಾನಲ್ವಾ? ಹೌದು, ನಾನು ಸುಧಾರಿಸ್ತೇನೆ. ಅದಾಗುದಿಲ್ಲ. ನಿಲ್ಲು ಮಾರ, ಅವನು ಆರಂಭ ಮಾಡಿದ್ದಷ್ಟೇ. ಅವನು ಬೊಗಳಿಗೂ ಹೇಳು. ಹೇಳು ಹೇಳು ಹೇಳು. ದೇವರ ಅನುಗ್ರಹ ಆಗ್ಬೇಕು. ಆಗ್ಬೇಕು. ಹಾಗಾಗಿ ಕಾಳಿಕಾಂಬ ಕಾಳಿಕಮ್ಮಕ್ಕೆ ಅದಕ್ಕೆ ಹೇಳಿದೆ. ಯಾಕೆ ಕಾಳಿಕಮ್ಮವನ್ನು ಬಿಟ್ಟು ಹೋಗುವ? ಕಾಳಿಕಾಂಬ ದೇವಿಗೆ, ದೇವಿಗೆ ಚಿನ್ನದ ಹಾರವನ್ನು ನಾನು ಕೊಡ್ತೇನೆ. ಅದು ನನ್ನಲ್ಲಿ ಏನಿಲ್ಲ, ನನ್ನಲ್ಲಿ ಒಂದೇ ಇರುವುದು ಮಾರೆ. ನಾನು ಅದನ್ನು ಸಾಲ ಮಾಡಿ ಅದನ್ನು ಮಾಡಿಸಿಂತು. ಅದನ್ನು ಕಳ್ಳತನ ಮಾಡಬೇಡ. ಅವ ದೊಡ್ಡ ಕಳ್ಳವ, ಮಲಗಿನಲ್ಲಿ ಎಲ್ಲ ಕಿಸೆಗೆ ಕೈ ಹಾಕ್ತಾನೆ ಅವ. ನಿನ್ನಲ್ಲಿ ಕೇಳುವುದಿಲ್ಲ. ಯಜಮಾನ್ರು ಇದ್ದಾರೆ ನಮ್ಮ. ಯಾರು? ಬಲಿ ಚಕ್ರವರ್ತಿ. ಅವರಲ್ಲಿ ಕೇಳಿದ್ರೆ ಒಳ್ಳೆ ಕೊಟ್ಟಾನು. ನಿನ್ನದು ಮೊದಲಿದ್ದೇ ಬರ್ತಿದ್ದಾನೆ. ಆಗುದಿಲ್ವಾದ್ರೆ? ಆಗುದಿಲ್ಲ. ನಿನಗೆ ಆಗುದಿಲ್ಲ. ನಿನ್ನ ಹಣೆ ಬರಕ್ಕೆ ಹುಡುಗಿಲ್ಲ. ಅವರೆಲ್ಲ ಬೇಡ ಬೇಡ. ಈ ಸಲ ನಾನು ಒಂದು ಪ್ರಯತ್ನ ಮಾಡ್ತೇನೆ. ಪ್ರಯತ್ನ ಮಾಡಿ. ಮತ್ತೆ ಎಂತದ್ದು ಇವರೊಟ್ಟಿಗೆ ತಿರುಗಾಟ ಮಾಡಿ ಮಾಡಿ ಸಾಕಾಯ್ತು. ಇನ್ನೊಂದು ಇವಳನ್ನು ಮದುವೆ ಆಗಿ ಮನೆಯಲ್ಲಿ ಬೆಚ್ಚಗಿರುವ ಅಂತ. ಒಳ್ಳೇದು ಒಳ್ಳೇದು, ಅದು ಒಳ್ಳೇದು. ಇವಳನ್ನು ಮದುವೆ ಆದ್ರೆ ನನಗೊಬ್ಬನಿಗೆ ಸಂತೋಷ ಅಲ್ಲ, ಬ್ರಾಹ್ಮಣರಿಗೆ ಕರೆಸಿ ಕರೆಸಿ ಇಕ್ಕುವುದು. ಬ್ರಾಹ್ಮಣ ನಿನಗೆ ನೀನು ಸರಿಯಾಗಬೇಕಾದ್ರೆ ಅದನ್ನೇ ಮಾಡಬೇಕು ಮಗ. ನಿನಗೆ ದೋಷ ಸರಿ ತಟ್ಟಬೇಕು ಆದರೆ ಬ್ರಾಹ್ಮಣರಿಗೆ ಇಕ್ಕಬೇಕು ನೀನು. ಯಾವ್ದು ನಿಕ್ಕುವುದು? ಮತ್ತೆ ಇಕ್ಕುತ್ತೇನೆ. ಪೂರಿ ಭೋಜನ, ಪೂರಿ ಮಾತ್ರ ತಿಂದು ತಿಂದವರಿಗೆ ಸಾಕಾಗಬೇಕು. ಈಗ ಇಷ್ಟು ಮಂದಿಗೆ ಊಟ ಕೊಡುವಾಗ ಪೂರಿ ಖಾಲಿ ಆದ್ರೆ ಹಾಗಲ್ವ? ಪೂರಿ ಭೋಜನ ಅಂತ ಅದು ತಿಂದು ಮುಗಿಲಿಕ್ಕಿಲ್ಲ, ಅಷ್ಟು ಕೊಡ್ಲಿಕ್ಕೆ ಉಂಟು. ಹಾಗಾಗಿ ಅವಳನ್ನು ನನಗೆ ಮದುವೆ ಮಾಡ್ಲಿಕ್ಕೆ ಅವಕಾಶ ಕೊಟ್ರೆ ಇಷ್ಟೆಲ್ಲ ಮಾಡ್ತೇನೆ ನಾನು. ಇಲ್ಲಿ ನೀನು ಊಟ ಕೊಡ್ಲಿಕ್ಕೆ, ನೀನೇ ಊಟ ಮಾಡ್ಲಿಕ್ಕೆ ಯಜಮಾನ್ರ ಮನೆಗೆ ಮರುದು ಮಾಲೆ ಎಲ್ಲಿ ಮದುವೆ ಉಂಟು ಅಂತ ಕಾದು ನೀನೆಂತ ಕರ್ಮ. ನನ್ನ ಜೋಡಿ ಹೇಗೆ? ಎಂತ ಬೊಡ್ಡ ಮಾರೆ ಎಂತ ಇದ್ರಲ್ಲಿ ಎಲ್ಲಿ ಉಂಟ? ಎದೆಯಲ್ಲಿ ಉಂಟು, ಹೊಟ್ಟೆಯಲ್ಲಿ ಎಂತ? ಆ ಜೋಡಿ ನನಗೆ ಆದಿತ್ತು. ಆ ಜೋಡಿ ನಿನಗೆ ಆದೀತು ಅಂತ ನೀನೇ ನಿಶ್ಚಯ ಮಾಡುದಲ್ವಾ? ಅಲ್ಲ, ನಾನು ಹರಿಕೆ ಹೇಳ್ತೇನೆ. ಹರಿಕೆ? ಓ, ಅವ ಪೂರಿ ಭೋಜನ ಕೊಡುದಿಲ್ವೇ? ಅವನು ಅಲ್ಲಿ ನಾನು ಕೈ ತುಂಬಾ ದಕ್ಷಿಣೆ ಕೊಡ್ತೇನೆ. ನಕ್ಕಿನೆ ನೀನು ಖರ್ಚಿಗೆ ಇಲ್ಲ ಅಂತ ಈ ಸಲ ನಮ್ಮೊಟ್ಟಿಗೆ ಬರ್ಲಿಕ್ಕೆ ಮುಂಗಾರ ತಗೊಂಡಿದ್ದಿ. ನೀನು ಖರ್ಚಿಗೆ ಕೊಡುದು ಎಲ್ಲಿಂದ ಕೊಡ್ತೀನಿ? ನಿನ್ನ ಅಪ್ಪನ ಮನೆಯಿಂದ. ಅದು ನಮ್ಮ ದನಿ ಇದ್ದಾರ. ಎಂತದ್ದು ದನಿಯಿಂದ? ಅದಕ್ಕೆ ಹೋಗ ಮೂಕಣ್ಣ. ಎಂತನು? ಈಗ ನಮ್ಮದೆಲ್ಲ ಹರಕೆ ಹೇಳಿ ಆಯ್ತು. ಈಗ ನಿನ್ನದ್ದೆಂತದ್ದು ಇಲ್ವಾ? ಅವನಿಗೆ ಬೇಡ. ಅವನನ್ನು ಮದುವೆ ಆದ್ರೆ ಅವಳಿಗೆ ಏನಾದ್ರು ಅರ್ಥ ಆದೀತ? ನಾನು ಹರಿಕೆ ಹೇಳಲೇಬೇಕು. ಯಾಕೆ? ನನಗೆ ಸಿಂಗದಿದ್ರೆ ನೀವು ಹೇಳ್ತೀನಿ, ಅವ ಹರಿಕೆ ಹೇಳಿಲ್ಲ ಆದ್ರಿಂದ ಸಿಂಗಲಿಲ್ಲ. ಹರಿಕೆ ಬೇಕಾಗಿ ನಾನು ಯಾರಿಗೆ ಹರಿಕೆ ಹೇಳಲು? ಯಾರಿಗೆ? ನಾನು ಕಡ್ಪತಿ ದೇವನಿಗೆ. ಕಡ್ಪತಿ ಎಲ್ಲ ಮುಖಗೆ ಭಕ್ಷ್ಯ ಕರಿಮುಖಗೆ ಭಕ್ಷ್ಯ ಪರಮಾನ್ನ ದೇವಿಗೆ ಧರಣಿ ಸುರರಿಂಗೆ ಭೂದಾನ ಗೋದಾನವೆಂದು ಪರಿಪರಿಯ ಹರಕೆಯ ಬೇಳೆ ಕೆಲರು ಫಲವಿಲ್ಲೆನುತ ವಶ್ಯ ತಿಲಕವನಿರುತ್ತಲೇ ಕರಗೆ ಮಂತ್ರಿಸಿದಾರ ಬಿಗಿದು ಹಲವರು ತೋಳವರಿಗೆ ಉಂಗುರವಂಟಿ ಧರಿಸಿ ಸಿಂಗರಿಸುತ್ತಲೇ ಪರಿಕಿದುದ ದರ್ಪಣವ ಪಲ್ಕಿರಿಯುತ್ತಿರೆ ಹರಕೆ ಹೇಳು. ಹರಿಕೆ ಯಾರಿಗೆ ಹೇಳಿದ್ರು ಮಾರ? ಎಂತದು? ಒಮ್ಮ ವ್ಯಕ್ತಿಗೆ ಭೂಲೋಕದಲ್ಲಿ ಸುಲಭದಲ್ಲಿ ಸಿಗುವ ದೇವರು ಅಂತ ಹೇಳಿದ್ರೆ ಯಾರು? ಅದು ನಮ್ಮತಿ.
ಗಣಪತಿ ಗಣಪತಿ ದೇವರು ಗಣಪ್ಪ ಗಣಪಣ್ಣ ಎಂಗಳ ಗಣಪ್ಪ ಹೌದು ಗಣಪ್ಪನಿಗೆ ಯಾರು ಕೇಳ್ತೇನೆ ಹೇಳು ಅಂತ ನನಗೆ ಎಂತದು ನಾನು ನೇರ ಮಲೆಯಣ್ಣನ ಮನೆಗೆ ಹೋಗ್ತೇನೆ ಹೋಗಿ ಮಲೆಯಣ್ಣನಲ್ಲಿ ಒಂದು ತೆಂಗಿನಕಾಯಿ ಸಾಲ ಕೇಳ್ತೇನೆ ತೆಂಗಿನಕಾಯಿ ಸಾಲ 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 ಅವರು ಕೇಳಿದ್ರೆ ಹೀಗೆ ಕೇಳಿದ್ರೆ ಒಂದು 25 ಕೊಡ್ತಾರೆ ಅದನ್ನು ಹಾಗೆ ಮರ್ದಿರ್ತಾನೆ ಅದಕ್ಕೆ ಸಾಲ ಅಂತ ಈಗ ಸಾಲ ಬಾಕಿ ತಗೊಂಡು ಎಲ್ಲರಿಗೂ ಕೊಟ್ಟಿದ್ಯೆ ಹಿಂದೆ ಅದು ಕೊಡ್ಲಿಲ್ಲ ಬೇಡ ಬಿಡಿ ದಿನ ಉಂಟಲ್ಲ ಅದನ್ನು ತೆಂಗಿನಕಾಯಿಯನ್ನು ತಂದು ಗಣಪತಿಯ ತೊಂಡಿಲಿಗೆ ಹೀಗೆ ಹಿಡಿತೇನೆ ಸೊಂಡಿಲಿಗೆ ಹೀಗೆ ಹಿಡಿದು ಕೊಂಡೋಗಿ ಮಲೆಯಣ್ಣನ ಸಾಲವನ್ನು ತೀರಿತು ಅಲ್ಲಿಗೆ ಹರಿಕೆಯು ತೀರಿತು ಸಾಲವು ತೀರಿತು ಅಷ್ಟೇ ಸಾಕಾಗುದಿಲ್ಲ ಭತ್ತ 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 ವರ್ಷ 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 ಅದು ಹೆಚ್ಚಾಗಿದೆ ಮಾರಾಯ ಮಕ್ಕ ಮಾರಾಯ ಭಕ್ಷ ಯಾವುದು 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 ಅಲ್ಲ ಮನೆಗೆ ಪ್ರಿಯವಾದದು ಯಾವುದು ಮೋದಕ 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 ಮತ್ತೆ ಮೋದಕವನ್ನು ಮಾಡ್ತೇನೆ ಮತ್ತೆ ಪಂಚಕಜ್ಜಾಯ 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 ಮಾಡ್ಲಿಕ್ಕೆ ಬರ್ತದೆ ಏನು ಗೊತ್ತಿಲ್ಲ ಅದೇ ಎಂತಲ್ಲ ಮಾಡುದು ಇದು ಹೆರೆಮಣೆ ಹೆರೆಮಣೆ ಇದು ಹೆರೆಮಣೆ ಹೆರೆಮಣೆ ಅಂತ ಹೇಳಿದ್ರೆ ಗೊತ್ತಿಲ್ಲ ತೆಂಗಿನಕಾಯಿ ತುರಿಯುವ ತುರಿಸುವುದು ತುರಿಸುವುದಲ್ಲ ಮಾರೆ ತುರಿಸುವುದು ನಿನಗೆ ತುರಿಯುವುದು ತುರಿಯುವ ಎರೆಮನೆ ಹಾಗೆ ಎಲ್ಲ ಆಯ್ತಾ ಅದಕ್ಕೆ ಬೆಲ್ಲವನ್ನು ಕತ್ತಿಯಲ್ಲಿ ಹೆರೆದು ಹಾಕುದು ಎಂತದು ಹೆರೆದು ಹಾಕುದು ಹೆರೆದು ಹಾಕುದು ಆಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಆಮೇಲೆ ಅವಲಕ್ಕಿ ಎಲ್ಲ ಹಾಕಿ ಅದನ್ನು ಸರಿ ಕಳಿಸುದು ಇಲ್ಲ ಹಾಗೆಲ್ಲ ಮಾಡಿದೆ ದೇವರಿಗೆ ಸಮರ್ಪಣೆ ಮಾಡ್ಲಿಕ್ಕೆ ಆಗ್ತದೆ ಯಾಕೆ ಯಾಕೆ ತುರಿಸಿಕೊಳ್ಳಿಕ್ಕೆ ನನಗೆ ದೇವರು ಕೈ ಎಷ್ಟು ಕೊಟ್ಟದ್ದು ಎರಡರಲ್ಲಿ ಪಂಚಕಜ್ಜಾಯ ಮಾಡ್ತಾ ಇದ್ದೇನೆ ಅಷ್ಟು ಹೊತ್ತಿಗೆ ನನಗೆ ತುರಿಸುವುದಕ್ಕೆ ಪ್ರಾರಂಭ ಆಯಿತು ನನ್ನ ಎರಡು ಕೈಯಲ್ಲಿ ತುರಿಸದಿದ್ರೆ ತುರಿಸುವುದು ಬೇಡ ಅಂತ ಆದ್ರೆ ನಾನು ಪಂಚಕಜ್ಜಾಯ ಮಾಡ್ತೇನೆ ನೀನು ತುರಿಸಿ ಸಾಕು 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 ಅಪ್ಪ 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 ಯಾರು ನೀನು ಮನಸ್ಸುಂಟು ನಿನಗೆ ತುಂಬಾ ಮಂದಿಗೆ ಅಪ್ಪ ಆಗ್ಲಿಕ್ಕೆ ನಿನಗೆ ಈಗ ಅಜ್ಜ ಆಗಿದ್ದಿ ಅಪ್ಪ ಅಂತ ಹೇಳಿದ್ರೆ ಅದಲ್ವ ದೇವರಿಗೆ ಅಪ್ಪ ಸಮರ್ಪಣೆ ಅದನ್ನೆಲ್ಲ ಮಾಡಿದ್ರೆ ನನ್ನನ್ನೇ ನೋಡ್ತಾಳೆ ನನ್ನನ್ನೇ ಕೊಡ್ತಾಳೆ ನನಗೆ ವರಿಸ್ತಾಳೆ ಮತ್ತೆ ಏನು ಮಾಡಲಿ ದೇವನೇ ಮರಳಿ ಎತ್ತವ ಮಾಡು ನನಗಾಗಿ ಇಂದ ಒಂದೇ ಒಂದು ತುಂಡು ಒಣಗಿ ಅದನ್ನು ಇಲ್ಲವನ್ನಾಗಿದ್ದೇನಲ್ಲ ನನ್ನನೇ ಇಲ್ಲ ಸಾಧನೆಯನ್ನು ಮಾಡಿದರೆ ಶೋಧನೆ ಮಾಡಬೇಕು ಶೋಧನೆಯನ್ನು ಮಾಡಬೇಕು ಶೋಧನೆ ಮಾಡ್ತಾ ಸಾಧನೆ ಮಾಡಬೇಕು ಹೋಗ್ತೇನೆ ಮಾಡ್ತಾ ಶೋಧನೆ ಮಾಡಬೇಕು ಇವಳು ನನಗೆ ಸಿಕ್ಕಿದ್ರು ಅಂತ ಮತನ ಮುಗಿಲಿಲ್ವಲ್ಲ ಅರ್ಧ ಆದಾಗಲೇ ಇಂಥದ್ದು ಬರ್ತದೆ ಅಂತ ತುದಿಗೆ ಏನು ಬರ್ತದೆ ಅಂತ ಯಾರು ಕಂಡ್ರು ನೀನು ಮತನ ಮಾಡು ಈ ಮಲ ಅಮ್ಮನನ್ವಲ್ಲ
ಇವಳ ಅಜ್ಞೇನು ಹಾಕ್ತಾನೆ ಸಾಧ್ಯ ಆದ್ರೆ ಅದಕ್ಕೆ ಪ್ರಯತ್ನಿಸಿ. ಇದು ತಪ್ಪಾಗಿ